ನಮಸ್ಕಾರ. ಪ್ರಪಂಚದ 6,000 ಭಾಷೆಗಳಲ್ಲಿ 4,000 ಭಾಷೆಗಳು ಅವಸಾನದಂಚಿಗೆ ಸಾಗುತ್ತಿರುವ ಈ ಹೊತ್ತಿನಲ್ಲಿ ಕರಾವಳಿಯ ಭಾಷೆಗಳನ್ನು ಅಥವಾ ಕಡಲತಡಿಯ ಪ್ರದೇಶದ ಭಾಷೆಗಳನ್ನು ನಾವು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅಂತ ಹೇಳುವುದನ್ನು ಒಂದು ಸಣ್ಣ ಚರ್ಚೆ, ಒಂದು ಸಣ್ಣ ಸಂವಾದದಲ್ಲಿ ಇಬ್ಬರು ಭಾಷಾ ಕುತೂಹಲಿಗಳು ನಾವು ಅದನ್ನು ಹೇಗೆ ನೋಡಬೇಕು ಅಂತ ಹೇಳುವುದನ್ನು ಸಂವಾದದಲ್ಲಿ ನಾವು ಈಗ ನಿಮಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಿದ್ದಾರೆ. ನಿಮ್ಗೆ ಗೊತ್ತಿದ್ದಾಗೆ ಯಕ್ಷಗಾನ ವಿದ್ವಾಂಸರು, ಬಹುಭಾಷಾ ಕೋವಿದರು ಹಾಗೂ ಒಬ್ಬ ಚಿಂತಕರು ಆಗಿರುವಂತಹ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಒಬ್ಬ ಭಾಷಾ ಕುತೂಹಲಿ. ತಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ, ಸಂತೋಷ. ಡಾಕ್ಟರ್ ಇವರು ಗಣೇಶ್ ದೇವಿ ಅವರು ಹೇಳುವ ಅವರು ಪೀಪಲ್ಸ್ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅಂತೇಳಿ ಒಂದು ದೊಡ್ಡ ಸಮೀಕ್ಷೆಯನ್ನು ಮಾಡಿಕೊಂಡು ದೇಶದ 780 ಭಾಷೆಗಳನ್ನು ಅವರು ದಾಖಲೀಕರಿಸಿದ್ದಾರೆ. ಸುಮಾರು 3,000 ಭಾಷಾಶಾಸ್ತ್ರಜ್ಞರನ್ನು ಒಳಗೊಂಡು ಆ ಒಂದು ಇಡೀ ದೊಡ್ಡ ಪ್ರಕ್ರಿಯೆ ಕಳೆದ 16 ವರ್ಷಗಳಲ್ಲಿ ನಡೆದಿದೆ. ಅವರು ಒಂದು ಕಡೆ ಹೇಳ್ತಾರೆ, ಇವತ್ತು ದೇಶದ 780 ಭಾಷೆಗಳಲ್ಲಿ ಸುಮಾರು 400 ಭಾಷೆಗಳಷ್ಟು ಅವಸಾನದಂಚಿಗೆ ಹೋಗ್ತಾ ಇದೆ. ಎಂಡೇಂಜರ್ಡ್ ಲ್ಯಾಂಗ್ವೇಜ್. ಎಂಡೇಂಜರ್ಡ್ ಕ್ಲಾಸಿಫಿಕೇಶನ್ ಹೇಗೆ ಬರ್ತದೆ ತಮ್ಗೆ ಗೊತ್ತಿದೆ. 10,000ಕ್ಕಿಂತ ಕಡಿಮೆ ಭಾಷಿಕರು ಇದ್ದರೆ ಆ ಭಾಷೆ ಎಂಡೇಂಜರ್ಡ್ ಲ್ಯಾಂಗ್ವೇಜ್ ಅಪಾಯದಲ್ಲಿ ಇರೋದು ಅಂತ. ಈ ಸನ್ನಿವೇಶದಲ್ಲಿ ಅತ್ಯಂತ ಹೆಚ್ಚು ಅಪಾಯಕ್ಕೊಳಗಾಗುವ ಭಾಷೆಗಳು ಅಂದರೆ ಕಡಲತಡಿಯ ಭಾಷೆಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಜಾಗತೀಕರಣದ ಹಿನ್ನೆಲೆಯಲ್ಲಿ ಕಾರ್ಪೊರೇಟೈಸ್ ಆಗ್ತಾ ಇರುವಾಗ ಎಲ್ಲ ಉದ್ಯಮಗಳು, ಎಲ್ಲ ಫಿಶಿಂಗ್ ಆಕ್ಟಿವಿಟಿಗಳು ಅಥವಾ ಬೇರೆ ಎಲ್ಲ ಉದ್ಯಮಗಳು, ಕಡಲತಡಿಯ ಉದ್ಯಮಗಳು ಜಾಗತೀಕರಣ ಆಗ್ತಾ ಇರುವಾಗ, ಕಾರ್ಪೊರೇಟೈಸ್ ಆಗ್ತಾ ಇರುವಾಗ ಒಂದು ಪಾರಂಪರಿಕವಾದ ಒಂದು ಉದ್ಯೋಗ ಅಥವಾ ಪಾರಂಪರಿಕ ಏನು ಚಟುವಟಿಕೆಗಳಿದ್ದವು ಅವು ಲುಪ್ತವಾಗ್ತಾ ಇರುವಾಗ ಭಾಷೆಗಳು ತನ್ನಿಂತಾನೆ ಈ ಆಕ್ಯುಪೇಷನಲ್ ವೊಕ್ಯಾಬ್ಯುಲರಿಗಳು ಹೇಗೆ ಲುಪ್ತವಾಗ್ತಾ ಇದೆ, ಅದೇ ರೀತಿ ಭಾಷೆಗಳು ಕೂಡ ಲುಪ್ತವಾಗ್ತಾ ಇದೆ ಅಂತ. ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಭಾಷೆಗಳನ್ನು, ಕೊಂಕಣಿ ಆಗಿರ್ಬೋದು ಅಥವಾ ಚಿತ್ತಪಾವನಿ ಆಗಿರ್ಬೋದು, ಕೊಂಕಣಿಯ ಬೇರೆ ಬೇರೆ ಪ್ರಭೇದಗಳಾಗಿರ್ಬೋದು, ಅಥವಾ ಕನ್ನಡ, ತುಳು, ಉಳಿದ ಇಲ್ಲಿನ ಕುಂದಾಪುರ ಕನ್ನಡ ಆಗಿರ್ಬೋದು, ಅಥವಾ ಬಾಕಿ ಬ್ಯಾರಿ ಭಾಷೆ ಆಗಿರ್ಬೋದು, ಈ ಭಾಷೆಗಳನ್ನು ನಾವು ಯಾವ ರೀತಿ ನೋಡಬೇಕು ಅಂತ ಹೇಳುವುದನ್ನು ನಿಮ್ಮ ಹತ್ರ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಒಂದು ಏನಂದರೆ, ಈಗ ಭಾಷೆಗಳ ದಾಖಲಾತೀಕರಣ ಗ್ರಿಯರ್ಸನ್ ಕಾಲದಿಂದ ಈಗ ಗಣೇಶ್ ದೇವಿಯವರ ಕಾಲದವರೆಗೆ ಬೇರೆ ಬೇರೆ ರೀತಿಯಲ್ಲಾಗಿದೆ. ನಮ್ಮ ದೇಶದಲ್ಲಿ 1900 ಭಾಷೆಗಳು ಅಂತ ಒಂದು ವಾದ ಇದೆ. ಈಗ ಅವರು ದಾಖಲಾತಿ ಮಾಡಿದ್ದನ್ನು ಅಫಿಷಿಯಲಿ 700 ಚಿಲ್ಲರೆ ಹೇಳಿದ್ದಾರೆ. ಅದರಲ್ಲಿ ಕರಾವಳಿಯ ಭಾಷೆಗಳ ಸ್ವರೂಪ, ಸಮಸ್ಯೆ, ಅದರ ಡೈನಮಿಕ್ಸ್, ಬದಲಾವಣೆಯ ರೀತಿಗಳು, ಚಲನಶೀಲತೆ ಸ್ವಲ್ಪ ಬೇರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಈಗಲೇ ನೀವು ಹೇಳಿದ ಹಾಗೆ ಕರಾವಳಿಯ ಉದ್ದಕ್ಕೂ ಯಾವಾಗಲೂ ಕರಾವಳಿಯ ಒಳಗೆ ಮತ್ತು ಒಳಗೆ ಹೊರಗೆ ಮತ್ತು ವಿದೇಶದಿಂದ 3 ಮುಖಗಳಿಂದ ಮೈಗ್ರೇಷನ್ ಆಗ್ತದೆ. ಭಾಷೆ ಬದಲಾವಣೆಗೆ ಮುಖ್ಯವಾಗಿ ಒಂದು ಆರ್ಥಿಕ ಮುಖ, ಚಟುವಟಿಕೆ, ಆಕ್ಯುಪೇಷನ್, ಉದ್ಯೋಗ. ಆ ಉದ್ಯೋಗಕ್ಕೆ ಲೀನಿಯರ್ ಒಂದು ಕಾಲದ ಬದಲಾವಣೆ, ದೇಶದ ಬದಲಾವಣೆ ಉಂಟು. 1600ರಲ್ಲಿದ್ದಂಥ ಕಾರ್ಪೊರೇಟು ಈಸ್ಟ್ ಇಂಡಿಯಾ ಕಂಪನಿ ಆಗಲೂ ಕಾರ್ಪೊರೇಟೇ ಅದು. ಆದರೆ ಇವತ್ತಿನ ಕಾರ್ಪೊರೇಟ್ನ ಸ್ವರೂಪ ಅಲ್ಲ ಅದು. ಹೌದು, ಇದು ಒಂದು. ಇನ್ನೊಂದು, ನಮ್ಮ ಭಾರತ ಸಂದರ್ಭದಲ್ಲಿ ಜಾತಿಗೆ ಸಂಬಂಧಿಸಿದ ಭಾಷಾ ಸ್ವರೂಪ ಮತ್ತು ಅದರ ಡೈನಮಿಕ್ಸ್ ಬೇರೆ ಇದೆ. ಮೈಗ್ರೇಟರಿ ಟ್ರೆಂಡ್ಸ್ ಬೇರೆ ಇದೆ. ಈಗ ಉದಾಹರಣೆಗೆ ಒಬ್ಬನೇ ಭಾಷೆ, ಗುರುದತ್ ಬಂಟ್ವಾಳ್ಕರ್, ನಿಮ್ಮಲ್ಲಿ ಒಬ್ಬ ಬಂಟ್ವಾಳದ ಕೊಂಕಣಿ ಭಾಷೆಯನ್ನು ಹಿಡ್ಕೊಂಡು ಗೋವಾಕ್ಕೆ ಹೋದ. ಅವನು ಗೋವಾದಿಂದಲೇ ತಂದ ಭಾಷೆ ಅದು. ಹೌದು. ಸೈಜಬಲ್ ಸಂಖ್ಯೆಯ ಬಂಟ್ವಾಳ್ಕರ್ ಅಲ್ಲಿ ಹೋದರೆ ಅಲ್ಲಿ ಪುನಃ ಒಂದು ಭಾಷೆ ಸೃಷ್ಟಿ ಆಗ್ತದೆ. ಕರೆಕ್ಟ್. ಹೌದು. ಈಗ ನಮ್ಮ ಚಿತ್ಪಾವನೆ ಉದಾಹರಣೆ ಕೊಡೋದಿದ್ರೆ, ಅದು ನೀವು 10,000 ಸ್ಪೀಕರ್ಸ್ ಅಂತ ಹೇಳಿದರೆ ನನಗೀಗ ಎಕ್ಸಾಕ್ಟ್ ಇದು ಇಲ್ಲ. ಆದರೆ ಎಂಡೇಂಜರ್ಡ್ ಲ್ಯಾಂಗ್ವೇಜ್ ಬೈ ನಂಬರ್ ಹೇಳೋದಾದರೆ ನಮ್ಮದು ಹೌದು. ಆದರೆ ಸುಭದ್ರವಾದ ಭಾಷೆ ಕೊಂಕಣಿ, ಮಲಯಾಳ, ಮೋಯ, ತುಳು ಈ ಭಾಷೆಗಳನ್ನಾಗಲಿ, ಉತ್ತರ ಕೊಂಕಣದ, ನಾನು ಇದನ್ನು ಕೂಡ ಕೊಂಕಣ ಅಂತ ಹೇಳೋದು, ಇಲ್ಲಿ ಕಾಸರಗೋಡುವರೆಗೂ ಒಂದು ಅರ್ಥದಲ್ಲಿ, ಕೊಂಕಣಿ, ಮರಾಠಿ ಮತ್ತು ದಕ್ಷಿಣ ಭಾರತೀಯ ಉಪಭಾಷೆಗಳನ್ನು ಸೇರಿಸಿ ತೆಕ್ಕೊಳ್ಳುವಾಗ ಮೈಗ್ರೇಟ್ ಆದ, ವಲಸೆ ಹೋದ ಜನಾಂಗದ ಭಾಷೆಗಳಲ್ಲೇ ಬಹುಶಃ ಮೂಲ ಸ್ವರೂಪವನ್ನು ಇಟ್ಟುಕೊಂಡ ಭಾಷೆಗಳಲ್ಲಿ, ಅಂದರೆ ಹೆಚ್ಚು ಇಟ್ಟುಕೊಂಡ ಭಾಷೆಗಳಲ್ಲಿ ಚಿತ್ಪಾವನಿ ಒಂದು. ಅದಕ್ಕೆ ಕಾರಣ ಬೇರೆ. ನಮ್ಮವರು ಬಂದು ನೆಲೆಯಾದದ್ದು ಎಲ್ಲ ಪರ್ವತ ಪ್ರದೇಶಗಳಲ್ಲಿ, ಅದು ಲ್ಯಾಂಗ್ವೇಜ್ ಐಸೋಲೇಟ್ ಅಂತ ಹೇಳ್ತಾರೆ. ಅದರ ಮೇಲೆ ಬೇರೆ ಭಾಷೆಯ ಪ್ರಭಾವ ಇದ್ದರೂ ಅದು ಖಂಡಿತ ತೆಗೆದು ತೋರಿಸುವ ಹಾಗುಂಟು. ವಿಸಿಬಲ್
ಇಂಟ್ರೂಷನ್. ಇಡೀ ಭಾಷೆ ವ್ಯಾಕರಣ ಉಚ್ಚಾರ ಸ್ವರೂಪವೇ ಬದಲಾಗಲಿಲ್ಲ. ಅದರ ಬದಲಿಗೆ ನೀವು ಕರಾವಳಿಯ ಕೊಂಕಣಿಯನ್ನು ನೋಡಿದರೆ ಹೊನ್ನಾವರದ GSB ಕೊಂಕಣಿ, ಮಂಗಳೂರಿನ GSB ಕೊಂಕಣಿ, ಕಲ್ಲಿಕೋಟೆ, ಮೂರೇ ಎಕ್ಸಾಂಪಲ್ ನೀವು ತೆಗೆದುಕೊಂಡರೂ ಕೂಡ ಭಾಷೆಯ ಬದಲಾವಣೆಯ ಪ್ರಕ್ರಿಯೆಗೂ ಕೊಂಕಣಿ ಚಿತ್ಪಾವನಿ ಮರಾಠಿ ಭಾಷೆಯಲ್ಲಿ ಆದ ಬದಲಾವಣೆಯ ಸ್ಥಳೀಯ ಪ್ರಭಾವದ ಪ್ರಕ್ರಿಯೆಗಳನ್ನು ಹೋಲಿಸಿದರೆ ನಿಮಗೆ ಇದು ವಿಷಯ ಸ್ಪಷ್ಟ ಆಗ್ತದೆ. ಮತ್ತು ಸಾಮಾನ್ಯವಾಗಿ ನೀವು ಹೇಳಿದ ಹೌದು, ಕಾರ್ಪೊರೇಟೈಸೇಷನು, ಉದ್ಯೋಗಗಳ ಬದಲಾವಣೆ, ಈಗ ಅಗ್ರಿಕಲ್ಚರ್, ಈಗ ನಮ್ಮ ಊರಿನಲ್ಲಿ ತುಳುವಿನಲ್ಲಿಯೂ ಚಿತ್ಪಾವನಿಯಲ್ಲಿ ಎರಡೂ ಭಾಷೆಯಲ್ಲಿ ನಾವು ನೀರು ಬಿಡುವುದಕ್ಕ, ಹೊಡೆಯುವುದಕ್ಕ, ಕೃಷಿ ಆರೈಕೆಗ, ನೀರು ಕಟ್ಟುವುದಕ್ಕೆ ಸಂಬಂಧಿಸಿದ ಕೃಷಿಯ ಒಂದು 100 ಪಾರಿಭಾಷಿಕ ಪದಗಳಿತ್ತು. ಅದೆಲ್ಲ ಸ್ಪ್ರಿಂಕ್ಲರ್ ಬರುವಾಗ, ಪಂಪ್ ಸೆಟ್ ಬರುವಾಗ ಹೋಯ್ತು. ಟೀ ಬೆಂಡ್, ಪಂಪ್ ಸೆಟ್, ಡೈವರ್ಟರು, ಸ್ಪ್ರೇ, ಈ ಶಬ್ದಗಳು ಬಂತು. ಈಗ ನಾಳೆ ಭೂತಾರಾಧನೆ ಅದು ಹೋಗುವುದಿಲ್ಲ, ಅದು ಉದಾಹರಣೆ ಹೇಳಿದ್ದು. ಒಂದು ಜನಾಂಗ ಭೂತಾರಾಧನೆಯಿಂದ ದೂರ ಆದರೆ ಅದಕ್ಕೆ ಸಂಬಂಧಪಟ್ಟ ಶಬ್ದಗಳು ಹೋಗ್ತವೆ. ಕೆಲವು ಸಲ ಭಾಷೆಯಲ್ಲಿ ಇದ್ದರೂ ಕೂಡ ಆ ಪ್ರಕಾರ ಬೆಳೆದರೂ ಕೂಡ ಮರೆಯಾಗದೆ ಶಬ್ದ ಬದಲಾಗಬಹುದು, ಅರ್ಥವೂ ಆಗ್ಬೋದು. ಉದಾಹರಣೆಗೆ ಯಕ್ಷಗಾನದಲ್ಲಿ ಈಗ ಒಂಟಿಲಾಗ ಮತ್ತು ಅದು ದ್ವಿಗುಣಿತವಾಗಿ ಹಾರುವುದುಂಟು. ಆ ಲಾಗವೂ ಉಂಟು, ಅದರಲ್ಲಿ ತಜ್ಞರು ಇದ್ದಾರೆ, ಆ ಕಲೆಯೂ ಉಂಟು. ಆದರೆ ಹೇಳುವ ಕ್ರಮದಲ್ಲಿ ಹಳೆ ಶಬ್ದ ಯಾವುದಿತ್ತು ಅಂತ ಗೊತ್ತಾಗದಷ್ಟು ಸಿಂಗಲ್ ಲಾಗ ಮತ್ತು ಡಬ್ಬಲ್ ಲಾಗ ಅಂತ ಬಂದಿದೆ ಈಗ. ಅದು ಸೌಲಭ್ಯ, ಆನುಕೂಲ್ಯದ ಒಂದು ಪ್ರಶ್ನೆಯೂ ಉಂಟು. ವಸ್ತು ಹೊತ್ತು ಬರುವಾಗ ಪುನಃ ಯಕ್ಷಗಾನದ ಉದಾಹರಣೆ ಕೊಡುವುದಾದರೆ, ಮೊದಲು ಈ ಉಣ್ಣೆಯಲ್ಲಿ ಕಟ್ಟಿದ ಕಂಬಳಿ ಮೀಸೆ ಇತ್ತು, ಆಮೇಲೆ ರೆಡಿ ಉಲ್ಲನ್ ಬಂತು. ಅದು ಪಾರಂಪರಿಕವಾದ ಆಕಾರದ ಮೀಸೆ ಆದರೂ ಉಲ್ಲನ್ ಮೀಸೆ ಅಂತಲೇ ಅದಕ್ಕೆ ಹೆಸರು. ಹೌದು, ಅದು ಇಂಗ್ಲಿಷ್ ಶಬ್ದ ಬಂದಾಗಿದೆ. ಈಗ ಕ್ರೇಪ್ ಹೇರ್, ಸ್ಕ್ರೇಪ್ ಹೇರ್ ಅಂತ ಹೇಳ್ತಾರೆ ಅದನ್ನು ಸ್ಥಳೀಯವಾಗಿ. ಅದು ಇದು ಸಿದ್ಧವಾದ ಕೂದಲುಗಳ ಇದು. ಆದ್ದರಿಂದ ವಸ್ತು ಒಳಗೆ ಬರುವಾಗ ಬದಲಾಗಬಹುದು, ಶಬ್ದ ಸುಲಭ ಆಗುವಾಗಲೂ ಬದಲಾಗಬಹುದು. ಆದ್ದರಿಂದ ಭಾಷೆಯ ಬದಲಾವಣೆ ಆ ದೃಷ್ಟಿಯಿಂದ ಕೋಸ್ಟಲ್ ಭಾಷೆಗಳು ಮರೆಯಾಗ್ತವೆ ಎಂಬ ಸಿದ್ಧಾಂತಕ್ಕೆ ಸ್ವಲ್ಪ ಬೇರೆ ವಿರುದ್ಧವಾಗಿಯೇ ನಾನು ಆಲೋಚನೆ ಮಾಡ್ತೇನೆ. ಈಗ ಬಾಂಬೆಯಿಂದ ಕೆಳಗೆ ಕಲ್ಯಾಣ, ದಾಪೋಲಿ, ಮಾಲ್ವಣ್, ಮತ್ತೆಂಥದ್ದು ಸಂಗಮೇಶ್ವರಿ ಅಂತಲೇ ಒಂದು ಭಾಷೆ ಈಗಲೂ ಉಂಟು. ರತ್ನಗಿರಿ, ದಾಪೋಲಿ, ರಾಜಾಪುರ, ಸಾವಂತವಾಡಿ, ಉತ್ತರ ಗೋವಾ, ದಕ್ಷಿಣ ಗೋವಾ, ಕಾರವಾರ, ಆಮೇಲೆ ಈಚೆ ಬನ್ನಿ ದಕ್ಷಿಣ ಕನ್ನಡದವರೆಗೆ. ನೀವು ಬರೇ ಸಿಂಧುದುರ್ಗ ಅಲ್ಲ, ಗೋವಾದ ಕೊನೆಯ ಭಾಗ ವೆಂಗುರ್ಲದಿಂದ ಆಲಿಬಾಗ್ವರೆಗಿನ ಪ್ರದೇಶವನ್ನು ತೆಗೆದುಕೊಂಡ್ರೆ, ಒಂದು ಮಾಲ್ವಣವರೆಗೆ ಕೊಂಕಣಿದ್ದು ಪ್ರದೇಶ ಅಂತ ಹೇಳ್ಬೋದು, ಅಲ್ಲಿ ಮರಾಠಿ ಇದೆ, ಅಲ್ಲಿಂದ ಆಚೆ ಮರಾಠಿಯ ಪ್ರದೇಶ. ಅದರ ಒಳಗೆ ಭಾಷೆಗಳು ಮತ್ತು ಕ್ರಿಯೋಲ್ಗಳು ಸೇರಿ ಸ್ವತಂತ್ರ ವ್ಯಕ್ತಿತ್ವವುಳ್ಳ ಸುಮಾರು 12 ಭಾಷೆಗಳಿದೆ. ಅದರ ರಿಫ್ಲೆಕ್ಷನ್ ಇಲ್ಲಿ ಉಂಟು. ಇಲ್ಲಿಗ ನೋಡಿ, ನಿಮ್ಮ GSB ಕೊಂಕಣಿ, ಅದೇ ನಿಮ್ಮ ವೆಂಗುರ್ಲದಲ್ಲಿ ಸಿಂಧುದುರ್ಗದಲ್ಲಿ GSB ಕೊಂಕಣಿಯಾಗಿಯೇ ಉಂಟದು, ಕ್ಯಾಥೋಲಿಕ್ ಕೊಂಕಣಿ ಆಗಿಲ್ಲ. ಆದರೆ ಅದು ನಿಮ್ಮದರಾಗಿಲ್ಲ, ಪರಸ್ಪರ ನಿಮಗೆ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಭಾಷೆ ಉದಾಹರಣೆ ಕೊಡೋದಾದರೆ ವಿಚಿತ್ರ ಒಂದು ನಾನು ನಿಮಗೆ ಹೋಲಿಕೆ ಕೊಡ್ತೇನೆ. ನಾನು ಜೀವಮಾನದಲ್ಲಿ ಎಂದೂ ನೋಡಿರೋದು ಒಬ್ಬರು ವ್ಯಕ್ತಿ, ಅವರು ಕರಾವಳಿಯನ್ನು ಬಿಟ್ಟು ಪೂನಾಕ್ಕೆ ಹೋದವರು, ಮಹಾವಿದ್ವಾಂಸರು, ಮಹಾದೇವ ಶಾಸ್ತ್ರಿ ಜೋಶಿ ಅಂತ. ಭಾರತೀಯ ಸಂಸ್ಕೃತಿ ಕೋಶ 15 ವಾಲ್ಯೂಮ್ ಮಾಡಿದ ದೊಡ್ಡ ವಿದ್ವಾಂಸ, ಕಥೆಗಾರ, ಆತ್ಮಪುರಾಣ ಅಂತ ಅವರದೊಂದು ಆತ್ಮಕಥೆ ಉಂಟು. ಅವರು ಚಿತ್ಪಾವನಿ ಗೊತ್ತುಂಟು ಅವರಿಗೆ. ಪೂನಾದಲ್ಲಿ ಹೋಗಿ ಅವರನ್ನು ಮಾತನಾಡಿಸಿದೆ. ಅವರು ಹೇಳಿದರು, ಪೂನಾದವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ಮಾತ್ರ ಅಲ್ಲ ಚಿತ್ಪಾವನಿ ಭಾಷೆ ಉಂಟು ಅಂತಲೂ ಗೊತ್ತಿಲ್ಲ, ಇದ್ರೂ ಕೂಡ ಅದು ಮರಾಠಿಯ ಪರಿವರ್ತಿತ ರೂಪ ಎಂಬ ತಪ್ಪು ಭಾವನೆ ಇದೆ. ಮರಾಠಿಗಿಂತ ಪ್ರಾಚೀನ ಅಂತ ಇತಿಹಾಸ ಗೊತ್ತಿಲ್ಲ, ಲಿಂಗ್ವಿಸ್ಟಿಕ್ ಮಿಸ್ಕಾನ್ಸೆಪ್ಷನ್ಸ್. ಅವರು ನನ್ನಲ್ಲಿ ಚಿತ್ಪಾವನಿ ಮಾತಾಡಿದರು, ನನಗೆ ಅರ್ಥ ಆಯಿತು. ನಾನು ಮಾತಾಡಿದ ಅವರಿಗೆ ಅರ್ಥ ಆಯಿತು. ನಾವೆಂದೂ ನೋಡಿರಲಿಲ್ಲ. ಮಾತ್ರ ಅಲ್ಲ, ಅವರ ಮೂಲವು ನಮ್ಮ ಮೂಲವು ಬೇರೆಯಾಗಿ 400 ವರ್ಷ ಆಗಿರ್ಬೋದು. ಅದೇನೇ ಒಂದು ಉದಾಹರಣೆಯನ್ನು ಹವ್ಯಕ ಭಾಷೆ ಮತ್ತು ಕೋಟ ಭಾಷೆಗೆ ನೋಡಿ. ಕೋಟ ಸಾಲಿಗ್ರಾಮ
ಕಲ್ಯಾಣಪುರದಿಂದ ಬೈಂದೂರುವರೆಗಿನ ಕೋಟ ಬ್ರಾಹ್ಮಣರು ಮಾತನಾಡುವ ಸ್ವಲ್ಪ ಒಂದು ಒಳ ಭಾಷೆ, ಕುಂದಾಪುರಿ ಭಾಷೆಯಲ್ಲಿ. ನಾವು ವಿನೋದವಾಗಿ ಹೊಯ್ಕಮ್ರ ಭಾಷೆ ಅಂತ ಹೇಳೋದು ಅದಕ್ಕೆ, ಹೊಯ್ಕವರ್ಕ. ಅವರು ಮಾತನಾಡುವ ಕೋಟ ಭಾಷೆಗೂ ಕಾಸರಗೋಡು, ಪಾಣೆಮಂಗಳೂರು, ಮಂಗಳೂರು ಈ ಪ್ರದೇಶದಲ್ಲಿ ಕೋಟ ಬ್ರಾಹ್ಮಣರು ಮಾತಾಡೋದಕ್ಕೂ ಇಂಟೆಲಿಜಿಬಿಲಿಟಿ ಇಲ್ಲ. ಇಲ್ಲ, ಅವರು ಕನ್ನಡದಲ್ಲಿ ಮಾತಾಡೋದು. ಅಂದರೆ ನಮ್ಮ ಲಿಂಗ್ವಾ ಫ್ರಾಂಕ ಸ್ಟ್ಯಾಂಡರ್ಡ್ ಸಾಮಾನ್ಯ ಕನ್ನಡದಲ್ಲಿ ಈಗ RSB ಮತ್ತು GSBಗಳು ಒಟ್ಟಿಗೆ ಸೇರಿದ ಕನ್ನಡದಲ್ಲಿ ಮಾತಾಡಿದ ಹಾಗೆ ಆಗ್ತದೆ. ಅದು ಇಲ್ಲಿ ಇರುವುದು ವ್ಯತ್ಯಾಸ ಎಷ್ಟು? 50 ಮೈಲು, 70-80 ಕಿಲೋಮೀಟರ್. ನಮ್ಮ ಚಿತ್ಪಾವನಿ ಭಾಷೆ ಮಾಳ, ದುರ್ಗ, ಕಾರ್ಕಳ, ಮಂಗಳೂರಿಂದ ಪೂನಕ್ಕ, ರತ್ನಗಿರಿಗೆ ಎಷ್ಟು 200-300 ಮೈಲು ಉಂಟು. ಆದರೆ ಇಂಟೆಲಿಜಿಬಿಲಿಟಿ ಇದೆ. ಆದ್ದರಿಂದ ಇಂಟರ್ ಲ್ಯಾಂಗ್ವೇಜ್, ಇಂಟರ್ ಡಯಲೆಕ್ಟ್, ಎರಡು ಉಪಭಾಷೆಗಳ ಒಂದೇ ಭಾಷೆಯ ಪ್ರಭೇದಗಳ ಸಂಬಂಧ ನಾವು ಎಣಿಸಿಟ್ಟು ಸರಳವಾಗಿಲ್ಲ. ಒಟ್ಟಿಗೆ ಮಾಲ್ವಣ, ಅದು ಇವತ್ತಿಗೂ ಚರ್ಚೆ ನಡೀತಾ ಇದೆ. ಮರಾಠಿಯೋ ಅದು ಕೊಂಕಣಿಯೋ, ಅದರ ರಾಜಕೀಯ ಕಾರಣ, ತಮ್ಮ ತಮ್ಮ ಪಕ್ಷದ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ. ಅದು ಕ್ರಿಯೋಲ್, ನಿಜವಾಗಿ ಕ್ರಿಯೋಲ್ ಅಂದರೆ ಮಿಶ್ರ ಭಾಷೆ. ಅದರ ದಕ್ಷಿಣಕ್ಕಿರುವ ಭಾಷೆ ನೋಡಿದರೆ, ಈಗ ನೋಡಿ RSB, ರಾಜಾಪುರ ಸಾರಸ್ವತ ಬ್ರಾಹ್ಮಣರು ಮಾತ್ರ ಮಾತನಾಡುವ ಭಾಷೆಯನ್ನು ಇಟ್ಕೊಳ್ಳಿ, ರಾಜಾಪುರಿ ಅಂತ ನಾವಿಲ್ಲಿ ಹೇಳೋದು ಆ ಭಾಷೆಯನ್ನು. ಅದಕ್ಕೂ ನಿಮ್ಮ ಕೊಂಕಣಿಗೂ GSB ಕೊಂಕಣಿಗೂ ಇರೋ ವ್ಯತ್ಯಾಸ ಪುನಃ ಅಲ್ಲಿ ಬೇರೆ ಉಂಟು. ರಾಜಾಪುರ ಸಾವಂತವಾಡಿಯಲ್ಲಿ GSBಗಳು ಮಾತನಾಡೋದಕ್ಕೂ RSBಗಳು ಮಾತಾಡೋದಕ್ಕೂ ಅಷ್ಟು ವ್ಯತ್ಯಾಸ ಇರಲಿಕ್ಕಿಲ್ಲ. ಅಲ್ಲ, ಅಲ್ಲಿ ಒಂದು ಈ ಸೂತ್ರ ನಿಮ್ಗೆ ಗೊತ್ತಿರ್ಬೋದು, ಈ ಕಹಾವತ್ ಇದೆ ಹಿಂದಿಯಲ್ಲಿ, ಕೋಸ್ ಕೋಸ್ ಪರ್ ಬದಲೇ ಪಾನಿ, 4 ಕೋಸ್ ಪರ್ ಬಾಣಿ ಅಂತ. ಒಂದು ಪ್ರತಿ ಕೋಸ್ ಅಂದರೆ ಒಂದು 15 ಮೈಲಿಗೆ ಭಾಷೆ ಬದಲಾಗ್ತದೆ ಅಂತ. ಸೊ ಈ ಸಾಷ್ಟಿ ನಮ್ಮ GSBಗಳ ಹಿರಿಯರು ಬಂದ ಪ್ರದೇಶ, ಅಲ್ಲಿಂದ ಬಂದ ಸಾಸಷ್ಟಿ. ಹಾಗೂ ಸಾಸಷ್ಟಿಗೂ ರಾಜಾಪುರಕ್ಕೂ ಇರುವಂತಹ ವ್ಯತ್ಯಾಸ ನೀವು ನೋಡಿದ್ರೆ, ಅಲ್ಲೇ ಒಂದು 150-200 ರೀಜನಲ್. ಹೌದು. ಸೊ 15 ಕಿಲೋಮೀಟರ್, 15 ಮೈಲಿನ ಅಂತರದಲ್ಲಿ ನೋಡಿದಾಗ ಅಲ್ಲೇ ಮೂಲದಲ್ಲೇ ಭಾಷೆ ಬೇರೆ ಇದೆ. ಹೌದು, ಇದೆ. ಸೊ ಇಲ್ಲಿ ಒಂದು ಸೋಷಿಯಲ್ ಡೈಲೆಕ್ಟ್ ಆಗಿ ಎರಡು ಭಾಷೆಗಳು, ಎರಡು ಡೈಲೆಕ್ಟ್ಗಳು ಅಥವಾ ಪ್ರಭೇದಗಳು ಉಳ್ಕೊಂಡಿರುವುದು ಒಂದು ಪಾಕೆಟ್ಗಳಲ್ಲಿ ಸಹಜವಾಗಿ ತಮ್ಮ ತಮ್ಮ ಅನನ್ಯತೆಯನ್ನು ಉಳಿಸ್ಕೊಂಡಿದೆ ಅಂತ ನಾವು ಬಹುಶಃ ಅಲ್ಲಿ RSB ಬ್ರಾಹ್ಮಣರಿಗೂ ನಿಮ್ಮ GSB ಅವರಿಗೂ ಅಷ್ಟು ಭಾಷಾ ವ್ಯತ್ಯಾಸ ಇಲ್ಲದೆ ಇರಬಹುದು. ವಿ ಡೋಂಟ್ ನೋ. ಮಾರ್ಕೆಟ್ ಲ್ಯಾಂಗ್ವೇಜ್ ಇರ್ಬೋದು, ನಡುವೆ ಇರ್ಬೋದು. ಇಲ್ಲಿ ನಿಮ್ಮೊಳಗೆ ಈಗ ಅದು ಬೇರೆ ಬೇರೆ ಕಾರಣ. ಅದಕ್ಕೆ ಪುನಃ ನೋಡಿ, ಒಂದು ಡಾಮಿನೆನ್ಸಿನ ಪ್ರಶ್ನೆ ಬರ್ತದೆ. ಇಡೀ ಕೋಸ್ಟಲ್ ಲ್ಯಾಂಗ್ವೇಜ್ಗಳಲ್ಲಿ ಅದನ್ನು ನೋಡ್ಬೋದು. RSB, ಕುಡಾಳ್ಕರು, ರಾಜಾಪುರ ಇದೆ. ಅವರು ತಮ್ಮ ಭಾಷೆಯನ್ನು ಕೊಂಕಣಿ ಅಂತ ಸ್ಥಾಪಿಸದೆ ಡಾಮಿನೆಂಟ್ ಲ್ಯಾಂಗ್ವೇಜು ಗೌಡ ಸಾರಸ್ವತರದ್ದಾದ್ದರಿಂದ ನಾವು ಸಹ ಕೊಂಕಣಿಗಳು ಅಂತ ಹೇಳೋದು ನಿಮ್ಮನ್ನೇ. ಆದರೆ ಇಲ್ಲಿ ಒಂದು ಅದನ್ನು ಮಾತಾಡದೆ ಅವರು ತಾವು ಮಾತಾಡೋ ಭಾಷೆ ಎಷ್ಟು ಸರಿಯಾಗುವುದಿಲ್ವೋ ಏನೋ ಎನ್ನುವ ಭಾವನೆಯಿಂದ ಈಗ ಹವ್ಯಕ ಭಾಷೆಯ ಒಂದು ಪ್ರಭೇದವೇ ಹಾಗೆ ಅಳೆದು ಹೋಗಿದೆ. ಕಾಸರಗೋಡು ದಕ್ಷಿಣಕ್ಕಿದ್ದ ಪ್ರದೇಶ ಅವರು ಸ್ವಲ್ಪ ಹವ್ಯಕ ಭಾಷೆಯಲ್ಲಿ ಸ್ವಲ್ಪ ಬೇರೆ ಥರ. ಅವರು ಪುತ್ತೂರು ಮತ್ತು ಕುಂಬಳೆ ಭಾಷೆಯನ್ನು ಹೈಯರ್ ಸ್ಟೇಟಸ್ ಇಟ್ಟು ಅವರೇ ನೋಡ್ತಾರೆ, ತಮ್ಮ ಭಾಷೆ ಏನೋ ಸ್ವಲ್ಪ ಒಳ್ಳೆದಿಲ್ಲ ಅಂತ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಈಗ ಇಲ್ಲಿ ಪ್ರಾಕ್ಸಿಮಿಟಿಯ ಒಂದು ಇದೆ, ಡೈಲೆಕ್ಟ್ ಪ್ರಾಕ್ಸಿಮಿಟಿ ಅಂತ ನಾವು ಒಂದು ಅರ್ಥ, ನಾವು ಭಾಷಾ ಕುತೂಹಲಿಗಳು ಹೇಳುವಂತ ಇದು ಭಾಷಾ ಶಾಸ್ತ್ರಜ್ಞರು ಇದನ್ನು ಉಪಯೋಗಿಸ್ತಿಲ್ಲ. ಭಾಷಾ ಲ್ಯಾಂಗ್ವೇಜ್ ಪ್ರಾಕ್ಸಿಮಿಟಿ ಅಂತ ಹೇಳುವಾಗ ಭಾಷಾ ಸಾಮೀಪ್ಯ. ಈಗ ರಾಜಾಪುರ ಸಾರಸ್ವತರ ಕೊಂಕಣಿ ಹಾಗೂ ಬಾಲಾವಲಿಕರ್ ಕೊಂಕಣಿ, ಕುಡಾಲ್ ದೇಶಕರ್ ಕೊಂಕಣಿ, ಸ್ವಲ್ಪ ಮಟ್ಟಿಗೆ ಚಿತ್ಪಾವನಿಯ ಒಂದು ಭಾಗ ಇದನ್ನು ನೀವು ನೋಡಿದಾಗ ಈ ಎಲ್ಲ 4 ಪ್ರಭೇದಗಳು ಒಂದು ಸಮೀಪದಲ್ಲಿವೆ. ಇವು GSB ಕೊಂಕಣಿ ಆಗಲಿ, ಕ್ಯಾಥಲಿಕ್ ಕೊಂಕಣಿ ಆಗಲಿ, ಈ 2 ಡೈಲೆಕ್ಟ್ಗಳಿಗಿಂತ ತುಂಬ ದೂರ ಇದೆ. ಹೌದೌದು. RSB ಕೊಂಕಣಿ ಮತ್ತು ನಮ್ಮ ಚಿತ್ತಪಾವನಿ ಆಗಿರ್ಬೋದು ಅಥವಾ ಇವರ ಕುಡಾಲ್ ದೇಶಸ್ಥ ಬ್ರಾಹ್ಮಣರ ಕೊಂಕಣಿ ಆಗಿರ್ಬೋದು, ಇವು 2 ಎಷ್ಟು ದೂರದಲ್ಲಿದೆ? GSB ಮತ್ತೆ RSB ಕೊಂಕಣಿ ಎಷ್ಟು ದೂರದಲ್ಲಿದೆ? ಮ್ಯೂಚುವಲ್ ಡಿಸ್ಟೆನ್ಸ್. ಕ್ಯಾಥಲಿಕ್ ಕೊಂಕಣಿ ಮತ್ತೆ GSB ಮಾತಾಡುವ ಕೊಂಕಣಿ ಅದು ಹತ್ತಿರದಲ್ಲಿದೆ. ಸೊ ಈ ಪ್ರಾಕ್ಸಿಮಿಟಿಯನ್ನು ಅರ್ಥ ಮಾಡಿಕೊಂಡಾಗ ಜಾಗ್ರಫಿಕಲ್ಗಿಂತ ಸೋಷಿಯಲ್ ಕಾಂಟೆಕ್ಸ್ಟ್ಗಳೇ ಜಾಸ್ತಿ ಅಂತ ನನಗೆ ಅನಿಸ್ತದೆ. ಮಾತ್ರ ಅಲ್ಲ, ಅಲ್ಲಿ ನೋಡಿ ಎಷ್ಟೋ ಸಲ ಇನ್ನೊಂದು ತಪ್ಪು ತಿಳುವಳಿಕೆ ಹೇಗೆ ಉಂಟಾಗ್ತದೆ ಅಂದರೆ, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕ್ರಿಶ್ಚಿಯನ್ ಕೊಂಕಣಿಗಳು ಅಂತ ಹೇಳುವಂಥದ್ದು, ಕ್ಯಾಥಲಿಕರು ಆಡುವ ಒಂದು ಕೊಂಕಣಿ ಮತ್ತು ಕೊಂಕಣಿ ಗೌಡ ಸಾರಸ್ವತರು ಮಾತನಾಡುವ ಕೊಂಕಣಿ,
ಅದು ಮತೀಯವಾಗಿ ಧಾರ್ಮಿಕ ರಿಲಿಜಿಯಸ್ ಡಿಫರೆನ್ಸ್ ಅಂತ ಬಹಳ ಜನರ ತಿಳುವಳಿಕೆ ಉಂಟು. ಹಾಗೆ ಅಲ್ಲ ಬಹುಶಃ ಅದು ಅಲ್ಲ, ಹೌದು, ಅದು ಪ್ರಾದೇಶಿಕ. ಸಾಷ್ಟಿಯಿಂದ ಬಂದ ಭಾಷೆ, ಭಾರತದೇಶದಿಂದ ಬಂದದ್ದು. ಬಹುಶಃ ಸಾಷ್ಟಿಯಲ್ಲಿ ಇರುವ ಕೆಥಲಿಕರು ಬಂದಿದ್ರೆ ಅವರು ನೀವು ಮಾತಾಡೋ ಭಾಷೆಯನ್ನೇ ಮಾತಾಡ್ತಿದ್ರೆ ಸ್ವಲ್ಪ ಬೇರೆ, ಸ್ವಲ್ಪ ಇಷ್ಟು ವ್ಯತ್ಯಾಸ ಇರ್ತಿರ್ಲಿಲ್ಲ. ಈಗ ನಮ್ಮ ದಕ್ಷಿಣದಲ್ಲಿ ಎದ್ದು ಕಾಣುವ ವ್ಯತ್ಯಾಸ ನಾವೆಲ್ಲ ನೋಡುದು 2 ಕೊಂಕಣಿ ಅಂತ. ಹೌದು, GSP ಕೊಂಕಣಿ, ಕ್ರಿಶ್ಚಿಯನ್, 2 ಧ್ರುವಗಳಾಗಿ. ಹಾಗೆ ನೋಡಿದ್ರೆ ಅಷ್ಟೇ ವ್ಯತ್ಯಾಸ ಉಳಿದ ಭಾಷೆಗೂ ಉಂಟು. ಆದರೆ ಅಲ್ಲಿ ಒಂದು ಏನು ತಮಾಷೆ ಅಂತ ಹೇಳಿದ್ರೆ ಅವೆರಡು ಬಹಳ ಹತ್ತಿರದಲ್ಲಿವೆ ಭಾಷೆಯ ದೃಷ್ಟಿಯಿಂದ ನೋಡಿದಾಗ. ಕ್ಯಾಥಲಿಕರು ಮಾತಾಡುವ ಕೊಂಕಣಿ ಮತ್ತೆ GSBಗಳು ಮಾತಾಡುವ ಕೊಂಕಣಿ ಸಾಕಷ್ಟು ಹತ್ತಿರದಲ್ಲಿದೆ. ಅದೇ RSBಗಳು ಮಾತಾಡುವ ಕೊಂಕಣಿ ಅಥವಾ ಕುಡಾಲದೇಶಕರು ಮಾತಾಡುವ ಕೊಂಕಣಿ GSB ಕೊಂಕಣಿಯಿಂದ ದೂರ ಇದೆ. ಹೌದೌದು. ಅದು ಈ ದೂರ ಹತ್ತಿರದ ಡಾಮಿನೆನ್ಸ್ ಉಂಟಲ್ಲ, ಅದು ಕೂಡ ರಾಜಕೀಯ ಮತ್ತು ಶೈಕ್ಷಣಿಕ ಕಾರಣಗಳಿಂದ ಗಮನಕ್ಕೆ ಬರುವುದು ಬಾರದಿರುವುದಾಗ್ತದೆ. ಈಗ ಉದಾಹರಣೆಗೆ ತುಳು ತೆಕ್ಕೊಳ್ಳಿದ್ರೆ ಡಾಕ್ಟರ್ ಕೆ ಕುಣ್ಣಾಯರು, ನಿಮ್ಗೆ ಗೊತ್ತುಂಟು, ಪ್ರಸಿದ್ಧ ಭಾಷಾಶಾಸ್ತ್ರಜ್ಞರು, ಪದ್ಮನಾಭ ಕೆ ಕುಣ್ಣಾಯರು. ಅವರು 14 ಉಪಭಾಷೆಗಳನ್ನು ತುಳುವಿನಲ್ಲಿ ಗುರುತಿಸಿದ್ದಾರೆ. ಬ್ರಾಹ್ಮಿನ್, ನಾರ್ತ್, ಸೌತ್, ಮಿಡ್ಲ್, ಜೈನ್ ಡಯಲೆಕ್ಟು, ಜನರಲ್ ತುಳುವಿನ ಭಾಗಗಳು, ದಲಿತರ ತುಳು. ಇದರಲ್ಲಿ ಎಲ್ಲವೂ ಡಾಮಿನೆಂಟ್ ಆಗಿಲ್ಲ ಎನ್ನುವುದನ್ನು ನಾವು ಭಾಷಾ ದೃಷ್ಟಿಯಿಂದ ಅದನ್ನು ಬಿಡ್ಲಿಕ್ಕಾಗುವುದಿಲ್ಲ. ಅವುಗಳ ಒಳಗಿನ ದೂರ ಶಿವಳ್ಳಿ ತುಳು ಮತ್ತು ಸಾಮಾನ್ಯ ಜನರಲ್ ತುಳು, ಅವುಗಳ ಒಳಗಿನ ವ್ಯತ್ಯಾಸದಷ್ಟು ಡಿಸ್ಕಸ್ ಆಗುವುದಿಲ್ಲ ಎಂದು. ಯಾಕಂದರೆ ಅದು ಡಾಮಿನೆಂಟ್ ಆಗಿ ಕಾಣುತ್ತದೆ. ಆದ್ದರಿಂದ ಉಪಭಾಷೆಗಳ ಮಹತ್ವ ಅಥವಾ ಭಾಷಾ ಪ್ರಭೇದಗಳ ಒಳಗಿನ ವ್ಯತ್ಯಾಸ ಅದು ಕೂಡ ಗಮನಕ್ಕೆ ಬರುವುದು. ಆಗ ನಾನು ಹೇಳಿದ ಒಂದು ಉದಾಹರಣೆಯನ್ನೇ ಮುಂದರಿಸಿ ಹೇಳುವುದಾದರೆ, ಕಾರ್ಕಳದ ಮಾಳದ ಒಬ್ಬ ಚಿತ್ಪಾವನಿಗೆ, ಒಬ್ಬ ಶಿಶಿಲದ ಚಿತ್ಪಾವನಿಗೆ ಸಾಮಾನ್ಯ ಸುಮಾರು 80% ಧಾವೆ, ನಗರಗಾಂವ್, ರಾಜಾಪುರ ಪ್ರದೇಶದ ಚಿತ್ಪಾವನರೊಟ್ಟಿಗೆ ಚಿತ್ಪಾವನಿಯಲ್ಲಿ ಸುಮಾರಾಗಿ ಮಾತಾಡ್ಬೋದು. ಆದರೆ ಪುತ್ತೂರಿನ ಅಂದರೆ 150 ಮೈಲು ಅಂದರೆ 200 ಚಿಲ್ಲರೆ ಕಿಲೋಮೀಟರ್ ದೂರದಲ್ಲಿರುವ ಸಿರ್ಸಿಯ ಹವ್ಯಕರೊಂದಿಗೆ ಹವ್ಯಕ ಭಾಷೆಯಲ್ಲಿ ಹೆಚ್ಚು ಕಡಿಮೆ ಸಂವಾದವೇ ಸಾಧ್ಯ ಇಲ್ಲ. ಅಷ್ಟು ವ್ಯತ್ಯಾಸ ಆಗಿದೆ. ಹವ್ಯಕ ಭಾಷೆಯಲ್ಲಿಯೇ ಯಲ್ಲಾಪುರ, ಸಿರ್ಸಿಯಲ್ಲಿ ಒಂದು ಪ್ರಭೇದ, ಕೋಸ್ಟಲ್ಲು, ಇಲ್ಲಿ ಪುತ್ತೂರು, ಪಂಜಸೀಮೆ ವ್ಯತ್ಯಾಸ, ಕುಂಬಳೆ ಮತ್ತು ಹೊಸನಗರದವರೆಗಿನ ಹೊಸ್ತುರ್ಗದವರೆಗಿನ ಪ್ರದೇಶದ ಭಾಷೆಗಳಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ಅವರವರೊಳಗೆ ಹವ್ಯಕ ಭಾಷೆಯಲ್ಲಿ ಮಾತಾಡಲಿಕ್ಕಾಗ್ತದೆ. ಇದೇ ಹವ್ಯಕರಿಗೆ ಮಚ್ ನಿಯರರ್, ತುಂಬ ಹತ್ತಿರ ಇರುವ ಪ್ರದೇಶದವರ ಒಂದಿಗೆ ಇಂಟೆಲಿಜಿಬಿಲಿಟಿ ಇಲ್ಲದಿರಲಿಕ್ಕೆ ಕಾರಣ ಏನಂದರೆ, ಮುಖ್ಯವಾಗಿ ಉತ್ತರ ಕನ್ನಡದ ಹವ್ಯಕ ಭಾಷೆಯ ಮೇಲೆ ತುಂಬ ಮರಾಠಿ ಪ್ರಭಾವ ಹೆವಿ, ಸ್ವಲ್ಪ ಮಟ್ಟಿಗೆ ಕೊಂಕಣಿ ಪ್ರಭಾವವಾಗಿ. ಕರಾವಳಿ ಉತ್ತರ ಕರ್ನಾಟಕದ ಉತ್ತರ ಕನ್ನಡದಲ್ಲಿ ನಮ್ಮಲ್ಲಿ ತುಳು ಇದ್ದಾಗ ಕೊಂಕಣಿ ಲಿಂಗ್ವಾ ಫ್ರ್ಯಾಂಕ್. ನಮ್ಮ ಭಾಷೆ ಮೇಲೆ ತುಳುವಿನ ಪ್ರಭಾವ, ಕನ್ನಡದ ಪ್ರಭಾವ ಆಗಿದ್ರೂ ಕೂಡ ಉಳಿದಂತೆ ನಮಗೆ ಮರಾಠಿಯವರೊಟ್ಟಿಗೆ ನಾವು ಮಾತಾಡೋದ್ರಿಂದ ಆ ಪ್ರಭಾವದ ಪ್ರಶ್ನೆ ನಮಗೆ ಬರುವುದಿಲ್ಲ. ಆದ್ರಿಂದ ಯಾವುದರ ಮೇಲೆ ಯಾವುದು ಪ್ರಭಾವ ಬೀರ್ತದೆ, ನೀವೀಗ ಇಲ್ಲಿ ಒಂದು ಭಾಷಾ ವೃಕ್ಷ ಅಂತ ತೋರಿಸಿದ್ರಿ ನೋಡಿ, ಅದು ಯಾವ ಗೆಲ್ಲು ಯಾವುದಕ್ಕೆ ಎಲೆಗೆ ಒರೆಸ್ತದೆ ಹಾಗೆಲ್ಲ ಕಲ್ಪಿಸಬಹುದು ಅದನ್ನು. ಯಾವ ಗೆಲ್ಲು ಎಲ್ಲಿ ಹೊರಟಿದೆ, ಎಷ್ಟು ದೂರ ಇದೆ. ಇನ್ನೊಂದು, ಸಾಮಾನ್ಯವಾಗಿ ಒಂದು ಭಾಷೆ ಮತ್ತು ಆಚಾರದಲ್ಲಿ ಒಂದು ಮಧ್ಯವನ್ನು ತೆಕ್ಕೊಂಡ್ರೆ ಆ ಮಧ್ಯದಲ್ಲಿ ಒಂದು ಡಾಟ್ ಹಾಕಿದರೆ, ಇನ್ನೊಂದು ತುದಿಯಲ್ಲಿ ಒಂದು ಡಾಟ್ ಹಾಕಿದರೆ, ಹೀಗೆ ಇವುಗಳ ಒಳಗೆ ಡಿಸ್ಟೆನ್ಸ್ ಜಾಸ್ತಿ ಅಂತ ಲೆಕ್ಕ. ಕೆಲವು ಸಲ ಹಾಗಿರುವುದಿಲ್ಲ. ಈ ಸೆಂಟರ್ ಒರಿಜಿನಲ್ನಲ್ಲಿ ಮೂಲ ಸ್ಥಾನವು ಒಂದೊಂದು ನಿರ್ಮೂಲ ಸ್ಥಾನವಾಗಿರುತ್ತದೆ. ಇಲ್ಲದ್ರೆ ಒರಿಜಿನಲ್ ಮತ್ತು ದೂರದುಂಟಲ್ಲ ಒಂದು, ಈಗ ವೇದೋಚ್ಚಾರ, ಮೂಲ ವೇದೋಚ್ಚಾರಕ್ಕೆ ಪೂನಾ, ತಮಿಳುನಾಡು, ಕರ್ನಾಟಕ, ಆಂಧ್ರ 4 ಪ್ರದೇಶಗಳ, ವಿಶೇಷವಾಗಿ ಪೂನಾ ಉಚ್ಚಾರ, ಕಂಚಿಯ ಉಚ್ಚಾರ, ಹಾಗೂ ಆಂಧ್ರದಲ್ಲಿ ಬ್ರಾಹ್ಮಣರು ಮಾಡುವ ಉಚ್ಚಾರ, ಇದು ಈಗ ಕಂಡುಕೊಂಡಂತೆ ಮೌಲಿಕವಾದ ವೇದೋಚ್ಚಾರ ಕ್ರಮಕ್ಕೆ ಭಾರಿ ಹತ್ತಿರ ಇದೆ. ನೀವು ಗೌಡ ಸರಸ್ವತಿಯಲ್ಲಿ ನಿಮ್ಮ ಭಟ್ರು ಮಾಡುವ ಉಚ್ಚಾರ ಹಸ್ತಸ್ವರ ಉಚ್ಚಾರದ ಉತ್ತರ ಭಾರತೀಯ ಉಚ್ಚಾರಕ್ಕೆ ಹತ್ತಿರ ಇದೆ. ಆದ್ದರಿಂದ ಆ ವೇದ ಪರಂಪರೆ ಎಲ್ಲಿಂದ ಬಂದದ್ದು ಅಂತ ಕೂಡ ಹುಡುಕಬಹುದು. ಭಾಷೆ ಹುಡುಕಲಿಕ್ಕೆ ಆಹಾರವನ್ನು ನೋಡುವಾಗ, ಉಚ್ಚಾರ ಪದ್ಧತಿಯನ್ನು ನೋಡುವಾಗ
ಅದರಲ್ಲಿ ಅದು ಕಾಣ್ತದೆ. ಹಾ, ಅದು ಸುಲಭದಲ್ಲಿ ಗುಟ್ಟು ಬಿಟ್ಟು ಕೊಡುವುದಿಲ್ಲ, ಆದರೆ ಅದರ ಒಳಗೆ ಗುಟ್ಟಿರ್ತದೆ. ಹೌದು. ಹಾಗೆಯೇ ಇಲ್ಲಿ ಭಾಷಾ ವೈವಿಧ್ಯದಲ್ಲಿ ಕೂಡ ಪರಸ್ಪರ ಪ್ರಭಾವದ ಅಳತೆ ಮಾಡಬಹುದು. ನೀವು ಮಂಗಳೂರಿನ ದಕ್ಷಿಣಕ್ಕೆ ಹೋದರೆ ಮಲಯಾಳದ ಕೆಲವು ಪ್ರಭೇದಗಳು ಇದೆ. ಮೋಯ ಉಂಟು, ಬ್ಯಾರಿ ಭಾಷೆ ಉಂಟು. ಅದು ಕ್ರಿಯೋಲ್ ಅನ್ನೋ ಕಲ್ಪನೆ ಇತ್ತು, ಅದು ಭಾಷೆ ಅಂತಲೇ ಸ್ಥಾಪಿಸಲ್ಪಟ್ಟಿದೆ. ಈಗ ಅದರ ಡಿಕ್ಷನರಿಯೂ ಬಂದಿದೆ, ನೀವು ನೋಡಿರ್ಬೋದು. ನೀವು ಕುಂಬಳೆಯಲ್ಲಿ ತುಳುವರು ಮಾತನಾಡಿದ್ರೆ ನಮಗೆ ಗೊತ್ತಾಗ್ತದೆ ವ್ಯತ್ಯಾಸ. ಅಲ್ಲಿಂದಲೂ ದಕ್ಷಿಣಕ್ಕೆ ಹೋದರೆ, ನೀವು ತ್ರಿಕರಪುರ ಆ ಏರಿಯಾಕ್ಕೆ ಹೋದರೆ ಅಲ್ಲಿ ಮಾತನಾಡುವ ತುಳುವರ ತುಳು ಮಂಗಳೂರು ತುಳುವಿಗಿಂತ ತುಂಬ ವ್ಯತ್ಯಾಸ ಇದೆ. ಇಂಟೆಲಿಜಿಬಿಲಿಟಿ ಇದೆ, ಕ್ಲೀನ್, ಸ್ಪಷ್ಟ ಇದೆ. ಆದರೆ ಉಚ್ಚಾರ, ಶಬ್ದ ಕೆಲವು, ಈಗ ಉದಾಹರಣೆಗೆ ನೋಡಿ, ನನಗೆ ಮೊದಲು ತಾಳದಲ್ಲಿ ಅರ್ಥದಲ್ಲಿ ಗೊಂದಲ ಆಯಿತು. ಆ ಪ್ರದೇಶದೊಬ್ಬರ ಅರ್ಥಧಾರಿ, ನೀನು ಆತ್ಮಾರ್ಥವಾಗಿ ಹೇಳು, ಆತ್ಮಾರ್ಥವಾಗಿ ಬರೆഞ്ഞു. ಆತ್ಮಾರ್ಥವಾಗಿ ಅಂತ ಏನು ಹೇಳ್ತಾನೆ? ಅಲ್ಲಿ ಆತ್ಮಾರ್ಥವಾಗಿ ಎಂಬುದಕ್ಕೆ ಪ್ರಾಮಾಣಿಕವಾಗಿ ಎಂಬ ಅರ್ಥ. ನಮ್ಮಲ್ಲಿ ಆತ್ಮಾರ್ಥವಾಗಿ ಅಂದರೆ ತನಗಾಗಿ, ಅದು ಆತ್ಮಕ್ಕಾಗಿ. 2 ಸಲ ಹೇಳುವಾಗ ನಾನು ಮತ್ತೆ ಅರ್ಥ ಮಾಡಿದೆ. ನೀನು ಹೇಳುದು ಸಿನ್ಸಿಯರ್ ಇದು ಅಲ್ಲ ಸುಳ್ಳ ಎಂಬುದನ್ನು ಕೇಳಿದ್ದು ಅಂತ ಆತ್ಮಾರ್ಥವಾಗಿ. ಈ ಒಂದು ಶಬ್ದ ಹಿಡ್ಕೊಂಡು ಮತ್ತೆ ಉಚ್ಚಾರದ ವ್ಯತ್ಯಾಸ ಉಂಟಲ್ಲ. ಈಗ ನನಗೆ ಕಾಣುವುದು ವಿಶೇಷವಾಗಿ ಯಾವುದು, ನಿಮ್ಮ ಉದುಮ, ಚಂದ್ರಗಿರಿ, ಅಲ್ಲಿಂದ ಆಚೆಯ ಕೊಂಕಣಿ ಮೇಲೆ ಸ್ಪಷ್ಟವಾಗಿ ಮಲಯಾಳದ ಉಚ್ಚಾರದ ಪ್ರಭಾವ ಇದೆ. ಆದರೂ ಬಹುಶಃ ಕಲ್ಲಿಕೋಟೆಯ ಕೊಂಕಣಿಯೊಟ್ಟಿಗೆ ನಿಮಗೆ ಮಾತಾಡ್ಲಿಕ್ಕೆ ಆಗ್ತದೆ. ಅದು ಯಾವ ಕಾರಣ ಏನಂತ ಹೇಳಿದ್ರೆ, ಕಲ್ಲಿಕೋಟೆಯಲ್ಲಿ ಹೆಚ್ಚಿನ ಏನಂದರೆ ಹುಡುಗಿಯರು ಏನು ಮದುವೆ ಆಗಿ ಹೋಗ್ತಾರೆ, ಅದು ಮಂಗಳೂರಿಂದ ಜಾಸ್ತಿ ತಗೊಂಡು ಈಗಿನವರೆಗೆ. ಈಗ ಕೇರಳದ ಕೊಚ್ಚಿಯಿಂದ ಕೂಡ ಬರ್ತಾರೆ, ಆದರೆ ಜಾಸ್ತಿ ಮಂಗಳೂರಿನ ಇರೋದ್ರಿಂದ ಇವತ್ತು ಕೂಡ ಅವರು ಗಣತಿಯನ್ನು ಅವರು ಕನ್ನಡದಲ್ಲೇ ಮಾಡ್ತಾರೆ. ಇಲ್ಲಿಯ GSBಗಳ ಗಣತಿ 1, 2, 3 ಹೇಳುವುದು, ಇಸ್ವಿಗಳನ್ನು ಕನ್ನಡದಲ್ಲಿ ಹೇಳುವಂಥದ್ದು, ಅಥವಾ 2 ಗಂಟೆಗೆ 2 ಗಂಟೆಗೆ, ಅಥವಾ ಇದು 12 ಅಂತ ಹೇಳುವಾಗ, ಅಥವಾ ಫಾರ್ ಎಕ್ಸಾಂಪಲ್ 24 800 ರೂಪಾಯಿ ದಿಲ್ಲೆ, 300 ರೂಪಾಯಿಗೆ 800 ರೂಪಾಯಿ ದಿಲ್ಲೆ. ಸೊ ಈ 800 ರೂಪಾಯಿ 300 ರೂಪಾಯಿ ಇದೆಲ್ಲ ಕನ್ನಡದಲ್ಲಿ ಮಂಗಳೂರಿನಲ್ಲಿದೆ, ಆದರೆ ಅವರು ಶಾಲೆಯಲ್ಲಿ ಕಲಿಯೋದು ಮಂಗಳೂರಿನ ಕೊಂಕಣಿಗಳಿಗೆ ಅದು ಇಂಪೋಸ್ಡ್ ಕನ್ನಡದಿಂದ, ಅದು ಅಲ್ಲಿ ಹೋಗಿದೆ. ಅವರು ಶಾಲೆಯಲ್ಲಿ ಕಲಿಯೋದು ಮಲಯಾಳಿ, ಆದರೆ ಅವರಿಗೆ ಆ ಒಂದು ಶಬ್ದ ಅದು ಕನ್ನಡದಲ್ಲ, ಕೊಂಕಣಿದದು, ಅದು ಕೊಂಕಣಿ ಅವರಿಗೆ. ಅದೇ ರೀತಿ ನೀವು ಅದಕ್ಕಿಂತ ಕೆಳಗೆ ಹೋದಾಗ ಅದು ಕೆಳಗೆ ಮಲಯಾಳಂ ಆಗ್ತಾ ಹೋಗುತ್ತೆ. ಈಗ ಕೊಚ್ಚಿಯಲ್ಲಿ ಇರುವವರಿಗೂ ಮಂಗಳೂರಿನ ಕೊಂಕಣಿಗೂ ತುಂಬಾ. ನನಗೊಂದು ಆಶ್ಚರ್ಯ ಆಗುವ ಉದಾಹರಣೆ ಇಂಥದ್ದೇ ಸೇಮ್. ನಾಗಪುರದಲ್ಲಿ ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ಅಲ್ಲಿ ಅವರು ಮೂಲ ಮೈಗ್ರೆಂಟ್ಸು, ಅವರಿಗೆ ಚಿತ್ಪಾನಿ ಬರ್ತದೆ, ಹೋದವರು ಸಣ್ಣ ಮಕ್ಕಳಲ್ಲಿ ಹಿರಿಯರಿಗಂತೂ ಬರ್ತದೆ. ಹಿರಿಯವರ ಶ್ರೀಮತಿಯವರು, ಅವರು ಮರಾಠಿ ಮನೆ ಮಾತಿನವರು, ಇಲ್ಲಿಗೆ ಬಂದು ಇವರ ಮನೆಗೆ ಬಂದು ಏಕೈಕ ಚಿತ್ಪಾನಿ ಮಾತನಾಡೋ ಮನೆಗೆ ಸೊಸೆಯಾಗಿ ಬಂದು ಕೂಡ ಇಡೀ ಚಿತ್ಪಾನಿ ಕಲ್ತಿದ್ದಾರೆ. ಚೆನ್ನಾಗಿ ಮಾತಾಡ್ತಾರೆ. ಅವರ ಸಂಖ್ಯೆಯನ್ನು 1ನೇ ಕನ್ನಡ, 1ನೇ ಕಾರಣ ಮೆಸಂಗಸ, 2ನೇ ಕಾರಣ ಮೆಸಂಗಸ, 3ನೇ ಕಾರಣ ಮೆಸಂಗಸ, 1, 2, 3 ಅವರಿಗೆ ಕನ್ನಡ ಅಲ್ಲ, ಅದು ಲರ್ನ್ಡ್ ಆಸ್ ಎ ಪಾರ್ಟ್ ಆಫ್ ಚಿತ್ಪಾವನಿ. ಚಿತ್ಪಾವನಿಯನ್ನು ಕಲಿಯುವಾಗ ಈ 1ನೇ 2ನೇ 3ನೇ ಎಂಬುದು ಅದು ಎಂಥದ್ದು ಅಂತ ಅವರಿಗೆ ಆ ಭಾಷಾ ಪ್ರಶ್ನೆ ಇಲ್ಲ. ಅದು ಇಡೀ ಚಿತ್ಪಾವನಿ ಎಂಬ ಪ್ಯಾಕೇಜಿನಿಂದ ಎತ್ತಿಕೊಂಡದ್ದು. ಅದು ಹಾಗೆ ಉಳಿಯಿತು. ಅದೊಂದು ಭಾಷೆ ಹಾಗೆ ಬರ್ತದೆ ಅದು ನೋಡುವಾಗ. ಈಗ ಉದಾಹರಣೆಗೆ ನಮ್ಮ ಡಾಕ್ಟರ್ ಮೋಹನ್ ಪೈ ಅವರ ಮೊಮ್ಮಗಳು, ಸಣ್ಣ ಹುಡುಗಿ ಇನ್ನೂ ಕೂಡ, ಅವಳ ತಾಯಿ ಗೋವಾದವರು. ಗೋವಾದ ಕೊಂಕಣಿ ಮತ್ತು GSB ಮಂಗಳೂರಿನ GSB ಕೊಂಕಣಿಯನ್ನು ಎಷ್ಟು ಚೆನ್ನಾಗಿ ಶಿಫ್ಟ್ ಮಾಡ್ತದೆ ಅಂತ ಹೇಳಿದ್ರೆ, ಮಾತಾಡುವಾಗ ತಾಯಿ ಹತ್ರ ನೋಡುವಾಗ ಗೋವಾದ ಕೊಂಕಣಿಯಲ್ಲೇ ಮಾತಾಡ್ತದೆ, ಅದೇ ಅಜ್ಜಿ ಹತ್ರ ಮಾತಾಡುವಾಗ ಇಲ್ಲಿ GSB ಕೊಂಕಣಿಯಲ್ಲಿ ಮಾತಾಡ್ತದೆ. ಅದು ಆ ಶಿಫ್ಟ್ ಹೇಗೆ ಬರ್ತದೆ ಅಂದರೆ ಅವರಿಗೆ ಅದು ಬೇರೆ ಭಾಷೆ, ಅದು ಎರಡು ಭಾಷೆ ಅದು ಕೊಂಕಣಿ ಅಂತ ಅವರು ಮಾತಾಡೋದಲ್ಲ, ಇಲ್ಲ A B ಅಷ್ಟೇ ಅದು. ಹೌದು, A ಮತ್ತು B. ಸೊ ಈ ಒಂದು ಸನ್ನಿವೇಶ ನಾನು ಹೇಳೋದು, ಇದು ಭಾಷಾ ಅನನ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಕರಾವಳಿ ಭಾಷೆ ಆಗಿರ್ಬೋದು ಅಥವಾ ಒಳನಾಡಿನ ಭಾಷೆ ಆಗಿರ್ಬೋದು, ಮೈನಾರಿಟಿ ಭಾಷೆಗಳಿಗೆ ಇದು ಸಾಧ್ಯ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಹೌದು, ಅದಕ್ಕೆ ಒಂದು ಕಾರಣ, ಭಾಷೆ ಯಾಕೆ ಉಳಿಯುತ್ತದೆ ಮತ್ತು ಯಾಕೆ ಉಳಿಯುವುದಿಲ್ಲ
ಎಂಬುದಕ್ಕೆ ನಾವು ಕೆಲವು ಕಾರಣ ಹೇಳ್ಬೋದು. ವೃತ್ತಿ ಬದಲಾವಣೆ, ಆರ್ಥಿಕತೆ, ಕಾರ್ಪೊರೇಟ್ ಪ್ರಭಾವ, ಆಧುನಿಕ ಉದ್ಯೋಗಗಳು, ವಿಮಾನ ನಿಲ್ದಾಣ ಬಂದರೆ ಏರ್ಪೋರ್ಟಿನ ಶಬ್ದಗಳೆಲ್ಲ ಅದುವೇ ಇಂಗ್ಲೀಷೇ, ಬೇರೆ ವಿಷಯ ಅದು. ಸ್ಪೇನ್ ದೇಶದ ನಮ್ಮನ್ನು ಆಳ್ತಿದ್ರೆ ಉದಾಹರಣೆಗೆ ಸ್ಪ್ಯಾನಿಷ್ ಭಾಷೆಯದ್ದೇ ಶಬ್ದಗಳು ನಮ್ಮಲ್ಲಿ ಕೆಲವು ಬರ್ತವೆ. ಉದಾಹರಣೆ ಪೋರ್ಚುಗೀಸ್ ಭಾಷೆಯ ಶಬ್ದಗಳು ಕೊಂಕಣಿಯಲ್ಲಿ ಹಲವಾರು ಪೂರ್ತಿ ಉಂಟು. ನಮ್ಮ ಚಿತ್ಪವನಿದೆ ನಿಮ್ಗೆ ಹೇಳ್ತೇನೆ ನಾನು. ನಮ್ಮಲ್ಲಿ ಈ ಕಿಟಿಕಿಗೆ ವಿಂಡೋ 2 ಶಬ್ದ ಇದೆ. ಒಂದು ಜಿಡ್ಡಿ ಅಂತ, ಅದು ಹಳತಿರ್ಬೇಕು. ಜಿಡ್ಡಿ ಜಿಡ್ಡಿ ಜಿಡ್ಡೆ ಇರುವುದರಿಂದ ಅದಕ್ಕೆ ಚೌಕ ಹಾಕಿದ್ರಿಂದ ಇರಬಹುದು. ಇನ್ನೊಂದು ಕಿಟಕಿ ಅಂತ, ಅದು ಹಿಂದಿಯಲ್ಲಿ ಉಂಟದು, ಮರಾಠಿಯಲ್ಲಿ ಉಂಟದು, ಕನ್ನಡ ಇರಬಹುದು. ಇಲ್ಲಿ ಕನ್ನಡ ತುಳುವಿನಿಂದ ಬಂದಿರಬಹುದು. ಕಂಡಿ ತುಳುವಿನ, ಅದರಿಂದ ಕಿಟಕಿ ಕನ್ನಡವೇ. ನಾನು ಇಲ್ಲಿ ನೋಡಿದ ಹಾಗೆ ಸಾವಂತವಾಡಿ, ನಗರಗಾಂವ್, ಸಂಗಮೇಶ್ವರ ಪ್ರದೇಶದಲ್ಲಿ ನೋಡುವಾಗ ಅವರೆಲ್ಲರೂ ಚಿತ್ಪಾವನಿ ಮಾತನಾಡುವಾಗ ಝನಲ್ ಅಂತ ಹೇಳೋದು. ಝನಲ್ ಪೋರ್ಚುಗೀಸ್, ಝನಲ್ ಪೋರ್ಚುಗೀಸ್, ಅದು ಕೊಂಕಣಿಯಲ್ಲಿ ಇದೆ. ಈಗ ಕ್ಯಾಥಲಿಕರ ಕೊಂಕಣಿಯಲ್ಲಿ ಝನಲ್ ಅಂದ್ರೆ ಕಿಟಕಿ. ಹಾಗೆ ಒಂದು ಶಬ್ದ ಒಳಗೆ ಬಂದಿದೆ. ಇಲ್ಲಿ ಇನ್ನೊಂದು ಶಬ್ದ ಬಂದಿರಬಹುದು. ಹೌದು. ಈಗ ನೋಡಿ, ಹೆಮ್ಮೆ ಪಡುವುದು. ಈಗ ನಮ್ಮ ಚಿತ್ಪಾವನ ಗ್ರೂಪಿನಲ್ಲಿ ಈಗ ಅದು ಚರ್ಚೆ ಆಗ್ತಾ ಇದೆ. ಇಂಥವನು ನಮ್ಮ ಸಮಾಜದ ಹೆಮ್ಮೆ. ನಮ್ಮ ಚಿತ್ಪಾವನರಿಗೆ ಕೂಡ ಅದು ಹೆಮ್ಮೆ ವ್ಯಕ್ತಿ ಅಥವಾ ಹೆಮ್ಮೆ ಪಡಬೇಕಾದ ವ್ಯಕ್ತಿ, ಹೆಮ್ಮೆಯ ವಿಷಯ ಅಂತ ಹೇಳಿದಷ್ಟು ಅಭಿಮಾನ ಎಂಬುದು ಸಾಕಾಗುವುದಿಲ್ಲ. ಅದು ಒತ್ತಡ ಬರುವುದಿಲ್ಲ. ಒತ್ತಡ, ಅದು ಪವರ್ ಇಲ್ಲ ಅದಕ್ಕೆ, ಅದು ಡಲ್ ಹೊಡೀತದೆ. ಆದರೆ ಅಭಿಮಾನ ಟೂ ಜನರಲ್ ವರ್ಡ್ ಆಯಿತು ಅಂತ. ಅದಕ್ಕೆ ಶಬ್ದ ಯಾವುದು ನಮ್ಮಲ್ಲಿ ಅಂತ ಎಲ್ಲಿವರೆಗೆ ಚರ್ಚೆ ಬಂತು ಅಂದರೆ ಅಭಿಮಾನ ಅಲ್ಲ, ಅದಕ್ಕೆ ಏನೋ ಶಬ್ದ ಇದ್ದಿರಬೇಕು, ಅದು ರಿಪ್ಲೇಸ್ ಆಗಿದೆ ಅಂತ ಆಗಿದೆ ಎಂಬ ಭಾವನೆ. ಅಂದರೆ ಹೆಮ್ಮೆ ಎಂಬ ಶಬ್ದ ಕನ್ನಡದಲ್ಲಿ ಕೊಟ್ಟ ಇದುಂಟಲ್ಲ, ಒಂದು ಪವರು, ಅದು ಅಭಿಮಾನ ಶಬ್ದದಲ್ಲಿ ಸಿಕ್ಕಲಿಲ್ಲ ಸಂಸ್ಕೃತ ಆದರೂ ಕೂಡ. ಹಾಗೆ ಇಲ್ಲಿ ಕೆಲವು ತುಳು ಶಬ್ದಗಳು ಚಿತ್ಪಾವನೆಯಲ್ಲಿ ಬಂದದ್ದು ವೆಲ್ ಪ್ಲೇಸ್ಡ್ ಆಗಿದೆ. ನೋಡಿ, ಇನ್ನೊಂದು ಉದಾಹರಣೆ ಕೊಡುವುದಾದ್ರೆ ಇಂಗ್ಲಿಷು ಪ್ರಭಾವ ಶಬ್ದ ಸ್ವೀಕಾರದಲ್ಲಿ ಕೆಲವು ಸಲ ತುಳುವಿಗೂ ಕೊಂಕಣಿಗೂ ಭಾಷಾ ಮೈತ್ರಿ ಭಾರಿ ಸುಲಭ. ಲೇಟ್, ಟೈಮು, ಇದೆಲ್ಲ ತುಳುವಿನಲ್ಲಿ ಹೇಗೆ ಮರ್ಜ್ ಆಗ್ತದೆ ಎಂಬುದಕ್ಕೆ, ಅದು ಇಂಗ್ಲೀಷ್ ಫ್ಯಾಷನ್ನಿಂದ ಬಂದದಲ್ಲ. ಭಾಳ ಜನ ತಿಳಿಯುವಾಗೆ ವಿದೇಶಿ ಭಾಷೆ, ಕೊಲೋನಿಯಲ್ ಭಾಷೆ, ಆಳುವವರ ಭಾಷೆಯಿಂದ ಅಲ್ಲ. ಅದು ವ್ಯಂಜನ ಅಂತ ಪ್ರಯೋಗ ತುಳುವಿನಲ್ಲಿ ಜಾಸ್ತಿ. ಬತ್ತಂಡು, ಐಟ್, ನೆಟ್, ಅಕ್ಷರ ಅಂತ, ಇದು ಸ್ವರ ಅಂತ ಅಲ್ಲ, ವ್ಯಂಜನಾಂತಗಳು, ಅರ್ಧಾಕ್ಷರ ಅಂತ ನಾವು ಜನಪ್ರಿಯ ಭಾಷೆಯಲ್ಲಿ ಹೇಳುದು. ಆ ಸ್ವಭಾವ ಇಂಗ್ಲಿಷಿಗೆ ಉಂಟು. ಅದು ಸೇರ್ಲಿಕ್ಕೆ ಕಾರಣ ಆಯಿತು. ಇದೇ ನಾನು ಹೇಳಿದೆ ನೋಡಿ, ಕಾರವಾರ ಕೊಂಕಣಿ. ಕಾರವಾರದ ಒಳಗೆ ಹೋದ ಕೂಡಲೇ ಪಣಜಿಯ ಸುತ್ತಮುತ್ತ ಸುಮಾರು ಕೊಂಕಣಿ ಭಾಷೆಗೆ ಒಂದು ಏಕರೂಪ ಬಂದಿದೆ. ಆದರೆ ಅಲ್ಲಿಂದ ಬಹಳ ದೂರ ಅಲ್ಲದಿರುವ ಸಾವಂತವಾಡಿಯಲ್ಲಿ ಮತ್ತು ಈಚೆ ನಗರಗಾಂವ್ನಲ್ಲಿ 10-40 ಹಳ್ಳಿಗಳಲ್ಲಿ ಚಿತ್ಪಾವನೆ ಜೀವಂತವಾಗಿದೆ. ಸ್ವಲ್ಪ ನೀವು ಮುಂದೆ ಹೋದಾಗ, ನೀವು ಆಗಲೇ ಹೇಳಿದ್ದು ಇದು ರಾಜಾಪುರದ ಭಾಷೆ, ಆಮೇಲೆ ಮಾಲ್ವಣಿ, ಅಲ್ಲಿಂದ ಮುಂದೆ ಅದೇ ಈಗ ಮುಸ್ಲಿಮರು ಅವರು ಮರಾಠಿ ಮಾತಾಡುವಾಗ ಅದೊಂದು ಬೇರೆ. ನಮ್ಮಲ್ಲಿ ದಕ್ಕನಿ ಮಾತಾಡಿದ ಹಾಗೆ, ಅದಕ್ಕೆ ಅದೇ ಕನ್ನಡ ಮಾತಾಡೋದಿಲ್ಲ. ನಿಮ್ದುಕಿ ಅದು ನಾನು ಬರ್ತದೆ ಅಂತಲೂ ಬರ್ಬೋದು ಅವರಲ್ಲಿ. ಯಾಕಂದ್ರೆ ಲಿಂಗ ವಚನ, ಅದು ಅಜ್ಞಾನದಿಂದ ಅಲ್ಲ, ಆ ಭಾಷೆಯ ಸ್ವರೂಪದ ಪ್ರಭಾವ. ಆದರೆ ಕನ್ನಡದಲ್ಲಿ ಬಹಳ ಜನ ತಿಳ್ಕೊಳ್ಳಿಲ್ಲ. ಕನ್ನಡವನ್ನೇ ಮನೆ ಮಾತಾಗುಳ್ಳ ಮುಸ್ಲಿಮರಿದ್ದಾರೆ, ಉರ್ದು ಅಲ್ಲದವರು. ಅವರದ್ದೇ ಒಂದು ಕನ್ನಡ ಉಂಟು. ಮತ್ತೆ ನೀವು ಹೇಳಿದ ಶ್ವ ಡಿಲೀಷನ್ ಪ್ರಶ್ನೆಯಾಗಿ, ಅಂದ್ರೆ ಈ ವ್ಯಂಜನ ಅಂತದ ಪ್ರಶ್ನೆಯಲ್ಲಿ ನನಗನ್ನಿಸ್ತದೆ ಅದು ಜಾಸ್ತಿ ಕನ್ನಡದ ಪ್ರಭಾವದಿಂದ ವ್ಯಂಜನ ಅಂತಕ್ಕೆ ಬಂದಿರಬೇಕು ಅಂತ ಅನಿಸ್ತದೆ. ದ್ರಾವಿಡ ಭಾಷೆಗಳ ಸಂದರ್ಭದಲ್ಲಿ ಒಮ್ಮೆ ಜೈಲ್ ಸಿಂಗ್ ಒಮ್ಮೆ ಮಾತಾಡಿದ್ದು ನಿಮ್ಗೆ ಗೊತ್ತಿರಬೇಕು. ಜೈಲ್ ಸಿಂಗ್ ಮಾಜಿ ರಾಷ್ಟ್ರಾಧ್ಯಕ್ಷರು, ಅವರು ಏನ್ ಹೇಳ್ತಾ ಇದ್ದಾರೆ, ಸಂಸ್ಕೃತವನ್ನು ನಾವು ಮಾತಾಡುವಾಗ ದ್ರಾವಿಡೀಕರಣ ಮಾಡ್ತೇವೆ ಅಂತ ಹೇಳಿ ನಿಮ್ಗೆ ನೆನಪಿರ್ಬೋದು. ಯಾಕೆಂದ್ರೆ ಸಂಸ್ಕೃತದ ಶಬ್ದಗಳನ್ನು ನಾವು ಉಚ್ಚಾರ ಮಾಡುವಾಗ ನಾವು ವ್ಯಂಜನಾಂತವಾಗಿ ಮಾಡ್ತೇವೆ, ಅವರು ಸ್ವರಾಂತವಾಗಿ ಮಾಡ್ತಾರೆ. ಅಲ್ಲಿ ಹಿಂದಿಯ ಒಂದು ಇದರಿಂದ ಪ್ರಭಾವ ಅಥವಾ ಪಂಜಾಬಿಯ ಪ್ರಭಾವದಿಂದ ಇರ್ಬೋದು. ಸೊ ಇದೇ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನೋಡಿದಾಗ ನಾವು ಕೊಂಕಣಿ ಇಲ್ಲಿ ಮಾತನಾಡುವ ಶಬ್ದಗಳಿಗೂ ಗೋವಾದಲ್ಲಿ ಮಾತನಾಡುವ ಶಬ್ದಗಳಿಗೂ ವ್ಯಂಜನಾಂತ ಮತ್ತೆ ಸ್ವರಾಂತದ ಮೇಜರ್ ಡಿಫರೆನ್ಸ್ ನಮಗೆ ಕಾಣ್ತದೆ. ಈ ಮರಾಠಿ ಮತ್ತೆ ಕನ್ನಡದ ಡಿಫರೆನ್ಸೇ ಕಾಣ್ತದೆ. ಸಚಿವ ನಾವೆಲ್ಲಿ ಸಚಿವ ಅಂತ ಹೇಳಿ, ಅಲ್ಲಿ ಸಚಿವ್, ಅದರ ಅರ್ಥವು ಬೇರೆ ಆಗಿರ್ತದೆ.
ಅರ್ಥವೂ ಬೇರೆ, ಅದು ಬೇರೆ ವಿಷಯ. ಆದರೆ ಆ ಪ್ರತಿಯೊಂದು ಶಬ್ದವನ್ನು ಮರಾಠಿಯಲ್ಲಿ ಉಚ್ಚಾರ ಮಾಡೋದಕ್ಕೂ, ಸಂಸ್ಕೃತದ ಶಬ್ದಗಳು ಹೌದು ಮರಾಠಿಯಲ್ಲಿ ಉಚ್ಚಾರ ಮಾಡೋದಕ್ಕೂ ಕನ್ನಡದಲ್ಲಿ ಅದು ಮರಾಠಿಯ ಮೇಲೆ ಬಂದದ್ದು ಹಿಂದಿಯ ಪ್ರಭಾವ. ಹಿಂದೆ ನೀವು ಹಳೆ ಪದ್ಯಗಳನ್ನು ಹಾಡೋದು ನೋಡಿರ್ಬೋದು, ಈಗಲೂ ಗಾಯಕರು ಹೌದು ಸಗುಣ ನಿರ್ಗುಣ ಏಕು ಗೋವಿಂದುರೆ, ಹೌದು ಹೌದು, ಅಲ್ಲಿ ಸ್ವರಾಂತವೇ ಉಂಟು, ವ್ಯಂಜನ ಕಟ್ಟಾಗುದಿಲ್ಲ. ಹೌದು. ಅದಕ್ಕೆ ತಮಾಷೆಯಾಗಿ ನಮ್ಮ ಅರ್ಥಧಾರಿ ದೊಡ್ಡ ವಿದ್ವಾಂಸರು ಪೆರ್ಲ ಪಂಡಿತರು ಒಂದು ಮಾತು ಹೇಳ್ತಾರೆ. ಅವರು ವಿಚಾರಗೋಷ್ಠಿಗೆ ಹೋದಾಗ ಅಲ್ಲಿಯ ಪಂಡಿತರು, ಅವರು ಹಿಂದಿ ಕೋರ್ಸ್ ಏನೋ, ಇವರು ಪಾಠ ಕೇಳಲಿಕ್ಕಂತ ಹೋದವರು ಮತ್ತು ರಿಸೋರ್ಸ್ ಪರ್ಸನ್ ಆದರು ಅವರು, ಸಂಸ್ಕೃತ ವಿದ್ವಾಂಸರಾಗಿ. ಅವರು ತಮಾಷೆ ಹೇಳ್ತಿದ್ರು ಅವರೊಂದು, ರಾಮ ಶಬ್ದದ ಉಚ್ಚಾರ ಹೇಗೆ ಅಂತ. ಅಲ್ಲಿ ಅವರು ಅನೇಕರು ಹೇಳಿದ್ರಂತೆ, ರ್ಯಾಮ ರ್ಯಾಮ ಅಂತ ಅಷ್ಟು ಚಂದದ ಶಬ್ದವನ್ನು ಕನ್ನಡದವರು ರಾಮ ರಾಮ ಅಂತ ಹೇಳ್ತಾರೆ ಅಂತ. ಸಂಸ್ಕೃತ ಉಚ್ಚಾರ ರಾಮ ಸರಿ, ರ್ಯಾಮ ಅಲ್ಲ. ಆದರೆ ಅವರಿಗೆ ಶಂಗರ ರ್ಯಾಮ ಅಂತ ಹೇಳಿದ್ರೆ ಸಂಸ್ಕೃತ ರೂಪ ಅಂತ ಮನಸ್ಸಿಗೆ ಮಲಯಾಳದ ಪ್ರಭಾವದಿಂದ ಹೋಗಿದೆ. ಆದ್ದರಿಂದ ಭಾಷೆ ಬೇಕಾಗಿಯೋ ಬೇಡವಾಗಿಯೋ ಭಾಷಾ ಭಾವನೆಗಳು ಅಥವಾ ಪೂರ್ವಗ್ರಹಗಳನ್ನು ನಿರ್ಮಿಸ್ತದೆ. ಅವುಗಳಿಂದೆಲ್ಲ ಮುಕ್ತವಾಗಿ ನಾವು ಈಗ ಮಾತಾಡಿದ ಅಲಿಬಾಗ್ನಿಂದ ಹಿಡಿದು ಕಾಸರಗೋಡವರನ್ನ ಇದರಲ್ಲಿ ಏನಿಲ್ಲ ಅಂದರು ಒಂದು ಕನ್ನಡ, ತುಳು, ಕೊಂಕಣಿ, ಮರಾಠಿ 4 ಪ್ರಧಾನ ಭಾಷೆಗಳ ಒಂದು 30 ಪ್ರಭೇದಗಳು ಕಾಣ್ತವೆ. ಅದನ್ನು ದಾಖಲು ಮಾಡಬೇಕಾದ ಅಗತ್ಯವೂ ಇದೆ. ಇನ್ನೊಂದು ವಿಷಯ ನೀವು ಗಮನಿಸಿ, ಈಗ ಎಂಡೇಂಜರ್ಡ್ ಲ್ಯಾಂಗ್ವೇಜ್, ಅಪಾಯದ ಅಂಚಿನಲ್ಲಿರುವ ಭಾಷೆಗಳು ಸತ್ಯ, ಅದು ವಿಷಯ. ಕೆಲವು ಭಾಷೆಗಳು ಅಳಿದು ಹೋಗಲೂಬಹುದು, ಹೋಗ್ತದೆ. ಡೆತ್ ಆಫ್ ಎ ಲ್ಯಾಂಗ್ವೇಜ್, ದಿನಕ್ಕೊಂದು ಭಾಷೆ ಸಾಯ್ತದೆ ಅಂತ ಯಾರೋ ಒಂದು ಬರೆದ್ರು. ಹೌದು. ಆಫ್ರಿಕಾದಲ್ಲಿ ಒಂದು ವಿನೋದ ದುರಂತ ಅಂತ ಹೇಳ್ಬೋದು. ಒಂದು ಭಾಷೆಯನ್ನಾಡುವ ಕೊನೆಯ ಒಬ್ಬಳಿದ್ಲಂತೆ, ಅವಳ ಹತ್ರ ದಾಖಲಾತಿ ಮಾಡಿದ. ಅವಳು ಮುದುಕಿ ಮತ್ತು ಹಲ್ಲಿಲ್ಲ. ಅವಳ ಉಚ್ಚಾರ ಯಾವುದು ತಾನು ಕೇಳಿದ ಆ ಭಾಷೆಯದಲ್ಲ ಅಂತ ಅದನ್ನು ಕೇಳಿದವ ಹೇಳ್ತಾನೆ. ಈಗ ಅವನಿಗೆ ಆ ಭಾಷೆ ಬರುವುದಿಲ್ಲ. ಅಂದರೆ ಅವಧಿ ಬಾಧಕ ಮಾಡಿ ನೀವು ದಾಖಲಾತಿ ಮಾಡಿದರೆ, ನಾವು ಯಕ್ಷಗಾನದಲ್ಲಿ ಹೇಳಿದಾಗ 80 ವರ್ಷ ದಾಟಿದ ಭಾಗವತನ ಪದ್ಯ ನೀವು ದಾಖಲೆ ಮಾಡಿ, ಇದು ಇಂಥ ಭಾಗವತನ ಪದ್ಯ, ಇಂಥವನ ಅರ್ಥ ಕುಣಿತ ಅಂತ ಮಾಡಿದರೆ ಅದು ಅನ್ಯಾಯ. ಪ್ರಸಿದ್ಧ ಕಲಾವಿದರನ್ನು 80 ವರ್ಷ ಆದ ಮೇಲೆ ಉಡುಪಿಯಲ್ಲಿ ಒಂದು ದಾಖಲಾತಿ ಮಾಡಿದ್ದಾರೆ. ಒಳ್ಳೆ ಕುಣಿತಗಾರರು, ಒಳ್ಳೆ ಮಾತುಗಾರ, ಪಾತ್ರ ಚಿತ್ರಣ, ಮೂಮೆಂಟ್ ಎಲ್ಲ ಚೆನ್ನಾಗಿದೆ. 80 ವರ್ಷದಲ್ಲಿ ಮಾಡುವಾಗ ಅವರು ಸುತ್ತು ಬಂದು 2 ಮಾತಾಡಿದ್ದು ಮಾತ್ರ ಅಲ್ಲ, ಓ ಈ ಕಲಾವಿದ ಇಷ್ಟೇ ಅಂತ ಕಾಣುವ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ದಾಖಲೀಕರಣಕ್ಕೂ ಕೂಡ ಆ್ಯಂಗಲು, ಸಮಯ, ಅದರ ಹಿಂದೆ ಒಂದು ವೈಜ್ಞಾನಿಕವಾದ ಮತ್ತು ನಿಷ್ಪಕ್ಷಪಾತವಾದ ಇಸಮ್ಗಳಿಂದ ಮುಕ್ತವಾದ ಒಂದು ಧೋರಣೆ. ನನಗೆ ಅನಿಸ್ತದೆ ಅದು ಸ್ಥಾಯಿ ಅಲ್ಲ. ದಾಖಲೀಕರಣ, ಭಾಷೆಯ ದಾಖಲೀಕರಣದ ದೃಷ್ಟಿಯಲ್ಲಿ ನೋಡುವಾಗ ನೀವು ಪ್ರತಿ ಕಾಲಘಟ್ಟದಲ್ಲಿ ಬೇರೆ ಬೇರೆ ವಯೋಮಾನದವರು ಆಯ್ಕೆ ಮಾಡಿ ಅದನ್ನು ಮಾಡಬೇಕಾಗುತ್ತೆ, ರಿವಿಸಿಟಿಂಗ್ ಮಾಡಬೇಕು. ಮತ್ತು ತೀರಾ ಆ ಭಾಷೆಯನ್ನು ಆಯಾ ಕಾಲದಲ್ಲಿ, ಈಗ 2022ರಲ್ಲೇ ಆ ಭಾಷೆಯನ್ನು ರೆಪ್ರೆಸೆಂಟ್ ಮಾಡದಿರುವ ರೀತಿಯ ಭಾಷೆಯನ್ನೇ ಹುಡುಕಿ ದಾಖಲೀಕರಣ ಮಾಡಬಾರ್ದು. ಅದು ಒಂದು ಪ್ರಭೇದ ಅಂತ ಮಾಡಬಹುದೇ ಹೊರತು ಅದೊಂದು ಕ್ರಿಯಲ್ ಅಂತಲೋ ಮಿಶ್ರವ ತಪ್ಪು ಭಾಷೆ ಆಗಿರ್ಬೋದು. ಪ್ರಾತಿನಿಧಿಕವಾಗಿ ನಾನು ಶಿವಮೊಗ್ಗದಲ್ಲಿ ಇರುವಂತ ಯಾವುದೋ ಒಬ್ಬ ಕೊಂಕಣಿ ಮಾತಾಡುವವರನ್ನು ತೆಗೆದುಕೊಂಡು ಇವರು ಕೊಂಕಣಿ ಅಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ 3-4 ತಲೆಮಾರುಗಳಿಂದ ಶಿವಮೊಗ್ಗದಲ್ಲಿಯೋ ಅಥವಾ ತೀರ್ಥಹಳ್ಳಿಯಲ್ಲೋ ಇರುವವರಿಗೆ ಹೌದೌದು ಕನ್ನಡಿಗ, ಅದು ಕನ್ನಡೀಕೃತವಾಗಿದೆ. ಶಿವಮೊಗ್ಗದ ಅಂಚಿನಲ್ಲಿ ಕನ್ನಡ ಬಾರ್ಡರ್ನಲ್ಲಿ ಇನ್ನೊಂದು ಜಿಲ್ಲೆಯ ಇದರಲ್ಲಿ ಹಾವೇರಿಯಲ್ಲಿಯೋ ಹಾಸನದಲ್ಲಿಯೋ ನೆಲೆಯಾದ ಕೊಂಕಣಿಗಳದ್ದು ಹೇಗೆ ನೀವು ಮಾಡ್ಬೋದು ಅಂದ್ರೆ 5 ತಲೆಮಾರಿದು ಭಾಷಾ ಸ್ವರೂಪ ಬದಲಾಗ್ತದೆ. ಹೇಗೆ ಸಂಪರ್ಕದ ಬಗ್ಗೆ ಮಾತಾಡ್ಬೋದು, ಅಥವಾ ಕ್ರಿಯೋಲ್ ಹೇಗೆ ಉತ್ಪನ್ನ ಆಗ್ತದೆ ಅದಲ್ಲೇ ನಾನು ಬರುವುದು. ಈಗ ಭಾಷೆಗಳು ಬದಲಾಗ್ತವೆ, ಅಳಿದು ಹೋಗ್ತವೆ. ಇದು ಒಂದು ಪ್ರಮಾಣದ ಸತ್ಯ. ಆದರೆ ಕ್ರಿಯೋಲ್ಗಳ ಹುಟ್ಟು ಒಂದು ತರ್ಕ ಮಾಡುವಾಗ ಸುಮ್ಮನೆ ಒಂದು ಅತಿವಾದದ ಒಂದು ತರ್ಕದಲ್ಲಿ ಎಲ್ಲ ಭಾಷೆಗಳು ಉಪಭಾಷೆಗಳು ಅಂತ ನಾವೇನು ಹೇಳ್ತೇವೆ, ಅಥವಾ ಭಾಷಾ ಪ್ರಭೇದಗಳು, ಡಯಲೆಕ್ಟ್ಗಳ ಭಾಷಾ ಸ್ವರೂಪ ಪ್ರಭೇದಗಳ ಒಂದು ಮ್ಯಾಪು, ಅದರಲ್ಲಿ ಕಂಟಿನ್ಯೂಯಮ್ ಎಂಥದ್ದು ಲಿಂಗ್ವಿಸ್ಟಿಕ್ ಕಂಟಿನ್ಯೂಮ್, ಒಂದು ಭಾಷೆಯದ್ದೇ ಸ್ವರೂಪ. ಆ ಸ್ವರೂಪದ ಭಾವನೆಯಲ್ಲಿ ತೆಕ್ಕೊಳ್ಳುವಾಗ ಪೂನಾದ ಮರಾಠಿಯು
ಗೋವಾದ ಕೊಂಕಣಿಯು, ರತ್ನಗಿರಿ ಕೊಂಕಣಿ, ನಮ್ಮ ಚಿತ್ಪಾವನಿಯು, GSPಗಳ ಕೊಂಕಣಿಯು ಎಲ್ಲವೂ ಒಂದು ಭಾಷೆಯ ಹರಡುವಿಕೆಯ ಪರಿಣಾಮಗಳು. ಹೌದು. ಹಾಗೆ ನೋಡಿದರೆ ಉಪಭಾಷೆ ಅಥವಾ ಪ್ರಭೇದ ಎಂಬುದು ಎಲ್ಲವೂ ಕ್ರಿಯೋಲೆ ಯಾಕಲ್ಲ. ಪ್ರತಿಯೊಂದು ಉಪಭಾಷೆಯ ಜನನವೂ ಕೂಡ ಕ್ರಿಯೋಲ್. ಈಗ ಚಿತ್ಪಾವನಿ ಭಾಷೆಯಲ್ಲಿ ನಾವು ಅದನ್ನು ಪ್ರಭೇದ ಅಂತ ಹೇಳುವ ಗುರುತಿಸುವಷ್ಟು ಬೇರೆ ಅಲ್ಲ. ಆದರೆ ಅರಸಿನಮಕ್ಕಿ, ಶಿಬಾಜೆ, ಹತ್ಯಡಕ, ಶಿಶಿಲ ಒಂದು 10-15 ಮೈಲು ವಿಸ್ತಾರದ ಪ್ರದೇಶ. ಅದನ್ನು ನಾವು ಸೀಮೆಯ ಲೆಕ್ಕದಲ್ಲಿ ಶಿಶಿಲ ಅಂತ ಹೇಳ್ತೀವಿ. ಹೌದು. ನಿಮ್ಮಲ್ಲಿ ಪಾಣೆಮಂಗಳೂರಿನೆಲ್ಲ ಬಂಟ್ವಾಳಕರ್ ಅಂತಲೇ ಹೇಳಿದ ಹಾಗೆ, ಹೌದು ಹೌದು. ಇಲ್ಲಿ ಮಂಗಳೂರುಕಾರ ಅಂತ ಹೇಳಿದಾಗ ಒಂದು ಪ್ರದೇಶ. ಅವರ ಚಿತ್ಪಾವನಿಗೂ ಮಾಳದಲ್ಲಿ ಕಾರ್ಕಳದ ಚಿತ್ಪಾವನಿಗೂ ವ್ಯತ್ಯಾಸ ಇದೆ. ಇಂಟೆಲಿಜಿಬಲ್. ಹೌದು, ಇಂಟೆಲಿಜಿಬಲ್. ಕೆಲವು ಅರ್ಥ ಆಗದ ಎಡೆಯಲ್ಲಿ ಶಬ್ದ ಬರ್ತದೆ, ಪುನಃ ಹೇಳಿ. ಈಗ ಕುಡಾಲ್ ದೇಶ್ಕರ್ ದಕ್ಷಿಣ ಮಂಗಳೂರಿನ ಭಾಷೆಗೂ, ಮಂಗಳೂರು ಪ್ರದೇಶ ಅಂದ್ರೆ ಮಂಗಳೂರು, ಬಂಟ್ವಾಳ, ಕುಡಾಲ್ಕರ್, ಪುತ್ತೂರು ಈ ಏರಿಯಾದ, ನಮ್ಮ ಬೋಳಂಗಡಿ ಈ ಏರಿಯಾದ ಭಾಷೆಗೂ, ಉಡುಪಿ ಮತ್ತೆ ನಮ್ಮ ಮಣಿಪಾಲ ಪ್ರದೇಶದ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಅವರು ಅದನ್ನು ಸ್ವೀಕಾರ ಮಾಡುವಷ್ಟು ಮಾತಾಡಿಕೊಳ್ತಾರೆ. ಅಂದ್ರೆ ಇಂಟೆಲಿಜಿಬಿಲಿಟಿ ಇದೆ, ಬಟ್ ಅದನ್ನು ಅವರು ಹಾಗೆ ಹೇಳ್ತಾರೆ. ಇವರು ನೀವು ತುಳುವಿನಲ್ಲಿ ಹೇಳ್ತಾರಲ್ಲ, ಪುತ್ತೂರಿನಲ್ಲಿ ಆ ಶಬ್ದಕ್ಕೆ ಹೀಗೆ ಹೇಳ್ತಾರೆ, ತುಳುವಿನಲ್ಲಿ ಇಲ್ಲಿ. ಅದು ಈ ಉಪಭಾಷಾ ಕಿರು ಉಪಭಾಷೆ ಅಂತ ನಾವು ಹೇಳುವ, ಅದನ್ನು ಸಬ್ ಡೈಲೆಕ್ಟ್ ಅಂತ. ಅದು ಬೇರೆ ಅಂತ ಗುರುತಿಸಲ್ಪಡಲಿಲ್ಲ. ಅದು ತಮಾಷೆಗಳು ಯಾವಾಗಲೂ ಮದುವೆಗಳಿಂದ ಆಗ್ತವೆ. ಡಾಕ್ಟರ್ ವಿವೇಕರೇಗಳು ಹೇಳ್ತಿದ್ರು, ಪದಂಜಿ ಅವರ ಗಂಡ ಹೆಂಡತಿ ಅವರಿಬ್ಬರದು ಯಾವುದೋ ಒಬ್ಬರು ಪದಂಗಿ ಅಂತ ಹೇಳೋದು, ಒಬ್ಬರು ಪದಂಜಿ ಅಂತ ಹೇಳುವ ಪ್ರದೇಶದವರು. ಅದು ಅವರೊಳಗೆ ಒಂದು ತಮಾಷೆಗೆ ವಸ್ತು ಆಗ್ತಿತ್ತಂತೆ. ಆದರೆ ಕ್ರಿಯೋಲ್ ಉತ್ಪನ್ನ ಆಗ್ತದೆ ಅಂತ ಹೇಳಿ ನೀವು ಹೇಳಿದ ಮಾತನ್ನ ನಾವು ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡುವಾಗ, ಭಾಷಾಶಾಸ್ತ್ರಜ್ಞರು ಒಂದು ಭಾಷೆಯ ಪ್ರಭೇದವನ್ನು ಗಮನಿಸುವಾಗ ಅಥವಾ ಅಧ್ಯಯನ ಮಾಡುವಾಗ, ದಾಖಲೀಕರಣ ಮಾಡುವಾಗ, ಅವರು ಅದನ್ನು ಭಾಷೆಯಾಗಿ ನೋಡದೆ ಅದೊಂದು ಡೈಲೆಕ್ಟ್ ಆಗಿ ನೋಡ್ತಾರೆ, ಭಾಷಾ ಪ್ರಭೇದವಾಗಿ ನೋಡ್ತಾರೆ. ಆದ ಕಾರಣ ನೀವು ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ಅದು ಕ್ರಿಯೋಲ್ ಅಂತ ಹೇಳಿದ್ರು ಕೂಡ ಒಂದು ಮನೆ ಅದು ಇಂಡಿಪೆಂಡೆನ್ಸ್ ಅನ್ನು ಕಳೆದ. ಕ್ರಿಯೋಲ್ ಕೂಡ ಭಾಷೆ, ಹೌದು, ಒಂದು ಡೈಲೆಕ್ಟ್, ಅದು ಪ್ರಭೇದ. ಹೌದು. ಆ ಪ್ರಭೇದದ ಗುಣಲಕ್ಷಣಗಳು ಭಾಷಾ ಕಾಂಟೆಕ್ಸ್ಟ್ ಅಥವಾ ಸುತ್ತಮುತ್ತಲಿನ ಹಲವಾರು ಸಂಪರ್ಕಗಳಿಂದ ಉತ್ಪನ್ನ ಆಗುವಂತಹ. ಹೌದು, ಅದಕ್ಕೆ ಕಾರಣವೂ ಬೇರೆ ಇರ್ತದೆ. ಈಗ ಹವ್ಯಕರದ್ದು ಯಲ್ಲಾಪುರ ಪ್ರದೇಶದ ಹವ್ಯಕ ಸ್ವರೂಪಕ್ಕೂ ಘಟ್ಟದ ಮೇಲೆ ಈಚೆ ತುದಿಯಲ್ಲಿರುವ ಸಿದ್ದಾಪುರ ಸಾಗರಕ್ಕೆ ಬರುವಾಗ ತೀರ ಬೇರೆ ಆಗ್ತದೆ. ಅದಕ್ಕೆ ಕಾರಣ ಏನಂದರೆ ಸಿದ್ದಾಪುರದಿಂದ ಯಲ್ಲಾಪುರದವರೆಗಿನ ಪ್ರಾದೇಶಿಕ ವ್ಯತ್ಯಾಸ. ಸಿದ್ದಾಪುರದಿಂದ ಸಾಗರ ತೀರ್ಥಹಳ್ಳಿಗೆ ಬರುವಾಗ ಇದು ಪೂರ್ತಿ ಕನ್ನಡ ಪ್ರದೇಶ, ಆಳ್ವಿಕೆ ಮೈಸೂರು, ಅದು ಮಹಾರಾಷ್ಟ್ರ. ಅಲ್ಲಿ ಸ್ಪಷ್ಟ ಗೊತ್ತಾಗ್ತದೆ ಅವರೊಳಗೆ ಇಂಟೆಲಿಜಿಬಿಲಿಟಿ ಇಲ್ಲ ಎಂಬಷ್ಟು ವ್ಯತ್ಯಾಸ ಉಂಟು ಆ ಭಾಷೆ ಒಳಗೆ. ಅದಕ್ಕೆ ಪ್ರಭಾವಗಳು ಬೇರೆ ಕಾರಣ. ಒಂದು ರೀತಿಯಲ್ಲಿ ಅವರು ಇದನ್ನು ಕ್ರಿಯಲ್ ಅಂತಲೇ ನೋಡ್ತಾರೆ, ಪೂರ್ತಿ ನಮ್ಮ ಭಾಷೆ ಅಲ್ಲ ಇದು ಅಂತ. ಇವರು ಅದು ಮರಾಠಿ ಹವ್ಯಕ ಎಂಬ ಅರ್ಥದಲ್ಲಿ ತಗೊಳ್ತಾರೆ. ಆದ್ದರಿಂದ ಭಾಷೆಯ ಅರಿವು, ಭಾಷೆಯ ಸಂರಕ್ಷಣೆ ಸಾಧ್ಯವೋ ಇಲ್ಲವೋ ಅದು ಒಂದು ವಾದಾಸ್ಪದ ವಿಷಯವೇ. ಈಗ ಇಸ್ರೇಲಿಗಳು ಇಡೀ ಜಗತ್ತಿನಾದ್ಯಂತ ಇದ್ದವರು, ನೂರಾರು ಭಾಷೆ ಮಾತಾಡ್ತಿದ್ದವರು, ಹಿಬ್ರುವನ್ನು ಮಾತಾಡಿದರೂ ಕೂಡ ಒಬ್ರಿಗೊಬ್ರಿಗೆ ಏನೂ ಅರ್ಥ ಆಗದೆ ಇಬ್ರು ಆಗಿತ್ತು ಅವರದ್ದು. ಭಾರತೀಯ ಜೀವುಗಳು, ಅಮೇರಿಕನ್ ಜ್ಯೂಸು, ಕೆಲವರಿಗೆ ಅದು ಹೀನ ಭಾವನೆಯೂ ಇತ್ತು, ನಮ್ಮ ಭಾಷೆ ಬೇಡ ಎಂಬ ಭಾವನೆ. ಆದರೆ ಅವರು ಆ ಭಾಷೆಯನ್ನು ಪುನರುಜ್ಜೀವನ ಮಾಡಿ ಉಳಿಸಿಕೊಂಡ್ರು. ಈಗ ನಮಗೆ ಚಿತ್ಪಾವನರಿಗೆ ನಮ್ಮ ಭಾಷೆ ಎಷ್ಟು ಕಾಲ ಉಳಿಬಹುದು? ಒಂದು ಹಳ್ಳಿಯಲ್ಲಿ ಒಟ್ಟಾಗಿದ್ದಷ್ಟು ಕಾಲ. ನಮ್ಮವರು ಬಹಳ ಬೇಗ ವಲಸೆ ಆಗ್ತಾ ಇದ್ದಾರೆ, ಮೈಗ್ರೇಷನ್. ವಲಸೆ ಆದವರು ಉಳಿಸ್ಕೊಳ್ತಾ ಇದ್ದಾರೆ ಭಾಷೆಯನ್ನು, ಈಗಿನವರೆಗೆ ಉಳಿಸಿಕೊಂಡಿದ್ದಾರೆ. ಆದರೆ ಉಳಿದೀತು ಅಂತ ಇಲ್ಲ. ನಮ್ಮ ಭಾಷೆ ಮಾಳದಿಂದ ಅಥವಾ ಶಿಶಿಲದಿಂದ ಹೊರ ಹೋದವರು ಅವರು ಡೆಫಿನೆಟ್ಲಿ ಅವರು ಒಂದು ಚಿತ್ಪಾವನಿ ಇಲ್ಲದ ಪ್ರದೇಶಕ್ಕೆ ಹೋಗುದು ಹಾಗೆ, ಎಲ್ಲೂ ಕಾನ್ಸಂಟ್ರೇಟೆಡ್ ಇಲ್ಲ. ಕನ್ನಡ, ಇಂಗ್ಲಿಷು, ಮರಾಠಿ. ಹೌದು. ಅದರ ಸಹಜವಾಗಿ ಮಕ್ಕಳು ಅದೊಂದು ಮನೆಯಲ್ಲಿ ಆಡುವ ಭಾಷೆ ಅಂತಲೇ ಉಳಿಸ್ಕೊಳ್ತಾರೆ. ಇಲ್ಲ, ಹೋದವರು ಈವರೆಗೆ ನನ್ನ ಅನುಭವದಲ್ಲಿ ನಮ್ಮ ಮಾಳದಿಂದ ಹೋದ 95% ಜನರು ಉಳಿಸಿಕೊಂಡಿದ್ದಾರೆ. ಮರಾಠಿ ಹುಡುಗಿಯರನ್ನು ಮದುವೆ ಆದವರು ಅಥವಾ ನಮ್ಮ ಪ್ರದೇಶದಲ್ಲೇ ಒಂದು ಅಪರೂಪಕ್ಕೆ ಕನ್ನಡ ಡಾಮಿನೆಂಟ್ ಚಿತ್ಪಾವನರು ಇದ್ದಾರೆ. ಅವರ ಮನೆಗಳಲ್ಲಿ ಕನ್ನಡವೂ ಇದೆ.
ಪ್ರದೇಶದ ಅಲ್ಲ, ನಮ್ಮ ದಕ್ಷಿಣ ಕನ್ನಡದ ಒಳಗೆ ಹಾಂ ಮುಂಡಾಜಿಯಲ್ಲಿ ಕೆಲವು ಮನೆಗಳು, ಹಾಗೆ ಕುಂದಾಪುರ ಸೈಡ್ನಲ್ಲಿ ಅವರು ಹೆಚ್ಚು ಕನ್ನಡವನ್ನು ನಮ್ಮ ತುಳುವಿನ ಹಾಗೆ ಬಳಸ್ತಾರೆ. ಅವರಿಂದ ಮದುವೆ ಆದವರು ಒಂದು 5% ಭಾಷೆ ಅವರ ಮನೆಯಲ್ಲಿ ಭಾಷೆ ಹೋಗಿದೆ ಅಂತ ಹೇಳುವುದಿಲ್ಲ ನಾವು ಚಿತ್ಪಾವನಿ. ಪ್ರೆಸೆನ್ಸ್ ಹ್ಯಾಸ್ ಬಿಕಮ್ ವೀಕರ್, ಅದರ ಅಸ್ತಿತ್ವ. ಉಳಿದಂತೆ ಈವರೆಗೆ ಸರಿಯಾಗಿ ಅಮೆರಿಕದವರೆಗೂ ಚಿತ್ಪಾವನಿ ಇದೆ. ಆದರೆ ಈಗ ನೋಡಿ, ನನ್ನ ಮಕ್ಕಳಿಬ್ಬರು, ಅವರಿಬ್ಬರು ಮದುವೆ ಆದ್ದು ಕರಾಡ ಹುಡುಗರನ್ನು. ಒಬ್ಬರು ಈ ಸೈಡ್ನವರು ಮರಾಠಿ ಮತ್ತು ಕನ್ನಡ ಮಾತಾಡುವವರನ್ನು, ಇನ್ನೊಬ್ಬರು ನಿಮ್ಮ ಗೋವಾನಿ ಟೈಪಿನ ಕರಾಡ ಭಾಷೆಯನ್ನು, ಅದನ್ನು ಮರಾಠಿ ಅಂತ ಹೇಳ್ತಾರೆ, ಕೊಂಕಣಿಗೆ ಬಹಳ ಸಂಬಂಧ ಇದೆ ಅದು, ಆ ಹುಡುಗರು. ಆದ್ದರಿಂದ ಅವರೊಳಗೆ ಭಾಷೆ ಯಾವುದು? ಕನ್ನಡ ಸಂಪರ್ಕ ಭಾಷೆ. ಅವರ ಮಕ್ಕಳಿಗೆ ಇಂಗ್ಲೀಷೇ ಮಾತಾಡೋದು, ತಾಯಿಯ ಭಾಷೆ ಚಿತ್ಪಾವನೆ ಅವರಿಗೆ ಬರುವುದಿಲ್ಲ. ಇಲ್ಲಿ ಕೆಲವು ಮನೆಗಳು ಇದ್ದಿದ್ದಾಗ ನೀವು ಹೇಳಿದ ತಾಯಿ ಹತ್ರ ತಾಯಿಯ ಭಾಷೆ, ಕೂಡಲೇ ತಂದೆ ಹತ್ರ ತಂದೆಯ ಭಾಷೆ, ಆ ಪ್ರಶ್ನೆ ಇಲ್ಲ. ಅಲ್ಲಿ ಶಾಲೆ ಭಾಷೆ ಮತ್ತು ಅಲ್ಲಿ ಸರ್ವತ್ರ ಒಂದೇ ಭಾಷೆ, ಆದ್ದರಿಂದ ಮಲ್ಟಿಲಿಂಗ್ವಾಲಿಟಿ ಇಲ್ಲ, ಮೊನೋಲಿಂಗ್ವಲ್ ಸಿಚುವೇಶನ್ ಇರುವುದರಿಂದ ಏಕಭಾಷಾ ಪ್ರದೇಶವು ಸ್ವಭಾವವು ಇರುವಲ್ಲಿ ಈ 3 ಭಾಷೆಗಳು ಅಳಿದು ಹೋಗ್ತವೆ. ಕರೆಕ್ಟ್. ಸೊ ಕೋಸ್ಟಲ್ ನಮ್ಮ ಭಾಷೆಗಳ ದೃಷ್ಟಿಯಿಂದ ನೋಡುವಾಗ ಈ ಮಲ್ಟಿಲಿಂಗ್ವಲಿಸಮ್ ಒಂದು ನಮ್ಮ ಸ್ಟ್ರೆಂತ್ ಅಂತ ನಾವು ತಗೊಳ್ಬೋದು. ಅಂದ್ರೆ ಭಾಷೆ ಉಳಿಸ್ಲಿಕ್ಕೆ, ಉಳಿದುಕೊಳ್ಳಲಿಕ್ಕೆ ಬಹುಭಾಷಿಕತ್ವವೇ ಒಂದು ವರದಾನ ಆಗಿರ್ಬೋದು ಅಂತ. ಕಾರಣ ಒಂದು ನೋಡಿ, ನಾನು ಬಹಳ ಕಡೆ ಹೇಳಿದ ಮಾತು, ಪ್ರೊಫೆಸರ್ ಖುಷಿರದಾಸ್ ಭಟ್ರು ಇದನ್ನು ಬೇರೆ ಒಂದು ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ. ಈಗ ನಾವು ಗ್ಲೋಬಲೈಸೇಷನ್ ಅಂತ ಏನು ಹೇಳ್ತೇವೆ, ವಿಶ್ವಗೋಳೀಯಕರಣ, ವಿಶ್ವ ಸಂಪರ್ಕ, ಭಾಷೆಗಳು, ಪದ್ಧತಿಗಳು, ಆರ್ಥಿಕ ವ್ಯವಹಾರಗಳು, ಆರ್ಗನೈಸೇಷನು, ಸಂಸ್ಕೃತಿ ಮಿಶ್ರವಾಗುವ ಕಾಲಕ್ಕೆ ಬಹಳ ಮೊದಲೇ ಬಹುಭಾಷಿಕವಾಗಿದ್ದದ್ದು ನಮ್ಮ ಪ್ರದೇಶ. ಹೌದಾ? ಹೌದು. ಇಲ್ಲಿ ತುಳುವನ್ನು ಉಳಿಸಿಕೊಳ್ಳಿಕ್ಕೆ ಆಡಳಿತಾತ್ಮಕವಾದ ಕಾರಣ ಏನೂ ಇಲ್ಲ. ಹೌದು. ಮಠಮಾನ್ಯಗಳ ಭಾಷೆ ದಸ್ಕತ್ ಮಾತ್ರ ತುಳು ಅಲ್ಲದೆ ಭಾಷೆ ಸಂಸ್ಕೃತ ಮತ್ತು ಸ್ವಲ್ಪ ಮಟ್ಟಿಗೆ ಕನ್ನಡ. ಅದರ ಶಿವಳ್ಳಿಯಲ್ಲಿ ಕನ್ನಡ ತುಳು ಭಾಷೆ ಬಂತು. ಲ್ಯಾಂಡ್ ರಿಲೇಷನ್ಸ್ಗೆ ಕೆಲಸಗಾರ ಧನಿ, ಅದು ತುಳು. ಆದರೆ ತುಳುವನ್ನು ಬಿಟ್ಟರೆ ರಾಜಕೀಯವಾಗಿ ನಷ್ಟ ಇಲ್ಲ, ಉಳಿಸಿದರೆ ರಾಜಕೀಯವಾಗಿ ಲಾಭವೂ ಇಲ್ಲ. ಆದರೆ ಕಳೆದ 2000 ವರ್ಷಗಳಲ್ಲಿ ದೃಢವಾಗಿ ತುಳು ಉಳ್ಕೊಂಡು ಬಂದಿದೆ. ಅದು ಜಾಗತಿಕ ಭಾಷಾ ವಿಸ್ಮಯ. ಅದು ಮಾತ್ರ ಅಲ್ಲ, ಗ್ಲೋಬಲೈಸೇಷನ್ಗೆ ಒಂದು ಪರಿಹಾರ, ಸೊಲ್ಯೂಷನ್ ಮಾಡೆಲ್ ತುಳುನಾಡು ಮೊದಲೇ ಸೃಷ್ಟಿಸಿಕೊಂಡಿದೆ. ಕೊಂಕಣಿ ಬಂತು. ಎಸ್, ಕೊಂಕಣಿಗರು ಕೊಂಕಣಿ ಮಾತಾಡ್ತಾರೆ. ಅವರಿಗೂ ಕೊಂಕಣಿಯನ್ನು ಮನೆಯಲ್ಲಿ ಉಳಿಸಿಕೊಂಡದ್ರಲ್ಲಿ ಬೇರೆ ಶೈಕ್ಷಣಿಕವಾಗಿ ಲಾಭ ಏನೂ ಇಲ್ಲ. ಕನ್ನಡವನ್ನು ಅರ್ಥ ಮಾಡಲಿಕ್ಕೆ ಕೊಂಕಣಿ ಸಹಾಯಕವೂ ಅಲ್ಲ. ಈಗ ಮರಾಠಿ ಇಲ್ಲಿ ಶಾಲೆಗಳಲ್ಲಿ ಇದ್ದಿದ್ರೆ ಗೋವಾದ ಹಾಗೆ, ಕೊಂಕಣಿ ಹೆಲ್ಪ್ಫುಲ್, ಅದಕ್ಕೆ ಆ ಸಹಾಯವೂ ಇಲ್ಲ. ಆದರೆ ಕೊಂಕಣಿಗಳಲ್ಲಿ ಬಹುತೇಕ ನಾನು ತಿಳಿದ ಹಾಗೆ, ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು, ಕೊಂಕಣಿ ಭಾಷಿಕರು ಅಂದರೆ ಗೌಡ ಸಾರಸ್ವತರು, ಅವರ ಮನೆಗಳಲ್ಲಿ ಕನ್ನಡ ಭಾಷೆ ಆದದ್ದುಂಟಾ? ಹೌದು, ಇದೆ. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಈ ಚಿಕ್ಕಮಗಳೂರು, ಕಡೂರು, ಬೀರೂರು, ಶಿವಮೊಗ್ಗ, ತೀರ್ಥಹಳ್ಳಿ, ಕುಂದಾಪುರ ಇಲ್ಲ. ಕುಂದಾಪುರದಲ್ಲಿ ಅಂದ್ರೆ ಕುಂದಾಪುರದಲ್ಲಿ ಫಾರ್ ಎಕ್ಸಾಂಪಲ್ ತಮಾಷೆಗೋಸ್ಕರ ಇಬ್ಬರು ಕೊಂಕಣಿಗಳು ತುಳುವಿನಲ್ಲಿ ಮಾತಾಡೋದು, ಅಥವಾ ಇಬ್ಬರು ಕೊಂಕಣಿಗಳು ಕನ್ನಡದಲ್ಲಿ, ಕುಂದಾಪುರ ಕನ್ನಡದಲ್ಲಿ ಮಾತಾಡೋದು, ಅದು ಹೊರಗಿನ ಇದರಲ್ಲಿದೆ, ಅಂದ್ರೆ ತಮಾಷೆ. ಆದರೆ ಮನೆಯಲ್ಲಿ ಮನೆ ಕನ್ನಡೀಕರಣ ಆದದ್ದು ಅದು ನಿಮಗೆ ಕಂಡು ಬರುವುದು ಜಾಸ್ತಿ ಈ ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ. ಅಲ್ಲಿಂದ ಹುಡುಗಿಯರು ಬಂದಲ್ಲಿ ಆಗಿದೆ, ಇಲ್ಲಿ ಇಲ್ಲ, ಹಾಗೆ ಆಗಲಿಲ್ಲ. ಈಗ ಮೈಸೂರು, ಬ್ಯಾಂಗ್ಳೂರು ಎಲ್ಲಿ ಕಾನ್ಸಂಟ್ರೇಟೆಡ್ ಕೊಂಕಣಿಗಳು ಜಾಸ್ತಿ ಇದ್ದಾರೆ, ಅಲ್ಲಿ ಆಗಲಿಲ್ಲ, ಅಲ್ಲಿ ಪ್ರಾಬ್ಲಮ್ ಆಗಲಿಲ್ಲ. ಪ್ರಾಬ್ಲಮ್ ಆದದ್ದು ಐಸೋಲೇಟೆಡ್ ಕಮ್ಯುನಿಟೀಸ್, ಐಸೋಲೇಟೆಡ್ ಸ್ಮಾಲ್ ಕಮ್ಯುನಿಟೀಸ್ ಇರ್ಬೋದು. ಅದೇ ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು, ಅಲ್ಲೊಂದು ಕಮ್ಯುನಿಟಿ ನಿರ್ಮಾಣ ಆಯಿತು, ಅಲ್ಲಿ ಆಗಲಿಲ್ಲ, ಅಲ್ಲಿ ಪ್ರಾಬ್ಲಮ್ ಆಗಲಿಲ್ಲ. ಹೊರಗಡೆ ಅವರು ಸಿಕ್ಕಿದಾಗ ಅಥವಾ ಹೀಗೆ ಮಾತಾಡುವಾಗ ಕನ್ನಡದಲ್ಲಿ ಮಾತಾಡ್ಬೋದು, ಬಟ್ ಮನೆಯೊಳಗೆ ಕೊಂಕಣಿಯನ್ನು ಉಳಿಸ್ಕೊಂಡಿದ್ದಾರೆ. ಆದರೆ ಮನೆಯೊಳಗೆ ಕೊಂಕಣಿ ಬಿಟ್ಟು ಕನ್ನಡ ಮಾತಾಡಲಿಕ್ಕೆ ಪ್ರಾರಂಭ ಆಗುವಂಥ ಪ್ರದೇಶಗಳು ಅದೇ ನಾನು ಹೇಳಿದಾಗೆ ಈ ಘಟ್ಟದ ಮೇಲಿನ ಕೆಲವೊಂದು ಪ್ರದೇಶಗಳಲ್ಲಿ. ಇನ್ನೊಂದು ಕೆಲವು ಈಗ ಹೈದರಾಬಾದ್ನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕೆಲವೆಲ್ಲ ರಾಜಮಂಡ್ರಿ ಇರ್ಬೋದು, ಇಂಥ ಪ್ರದೇಶಗಳಲ್ಲಿ ಗಣೇಶ್ ಬೀಡಿಯ ಬ್ರಾಂಚ್ಗಳು ಅಲ್ಲಿ ಹೋದಾಗ ಅಲ್ಲಿ ಹೋದ ಕುಟುಂಬಗಳು ಅಲ್ಲಿ ಉಳ್ಕೊಂಡಿದೆ. ಅಲ್ಲಿ ಕೂಡ ಯಂಗರ್ ಜನ್ರೇಷನ್ ಈಗ ಪೂರ್ತಿಯಾಗಿ ತೆಲುಗು ಮಾತಾಡುವಂಥ ಒಂದು ಸಮುದಾಯವಾಗಿ ಮಾರ್ಪಾಟಾಗಿ ಅವರಿಗೆ ಕೊಂಕಣಿಯ ಬಗ್ಗೆ ಅಭಿಮಾನ ಇದೆ. ಕೊಂಕಣಿಯನ್ನು ಉಳಿಸ್ಬೇಕು ಅಂತ ಹೇಳುವ ಒಂದು ಆತಂಕ, ಕಳವಳ ಎಲ್ಲ ಇದೆ. ಆದರೆ ಅಲ್ಲಿ ಸಾಧ್ಯ ಆಗುವುದಿಲ್ಲ. ಅಂದರೆ ಮುಂದಿನ ಜನ ಯಾರು ಕೂಡ ಕೊಂಕಣಿಯನ್ನು ಉಳಿಸ್ಕೊಳ್ಳೋದಿಲ್ಲ.
ಸೊ ಇದು ನನಗೆ ಅನಿಸುತ್ತೆ ಇದೆ ಕೋಸ್ಟಲ್ ಒಂದು ಸಂದರ್ಭದಲ್ಲಿ, ಕರಾವಳಿಯ ಸಂದರ್ಭದಲ್ಲಿ, ನಾವು ಇವತ್ತು ಮಾತನಾಡುವ ಸಬ್ಜೆಕ್ಟ್ನ ಸಂದರ್ಭದಲ್ಲಿ ಇಲ್ಲಿಯ ಬಹುಭಾಷಿಕತ್ವವೇ ಒಂದು ದೊಡ್ಡ ಶಕ್ತಿ ನಮ್ಮದು. ನೋಡಿ, ಈಗ ಪ್ರಸ್ತಾವಿಸದಿರುವ ಭಾಷೆಗಳು ನಮ್ಮ ಚಿತ್ಪಾವನೆಯಷ್ಟು ಅಥವಾ ಅದಕ್ಕಿಂತಲೂ ಕಡಿಮೆ ಭಾಷಿಕರಿರುವ ಭಾಷೆಗಳಿದ್ದಾವೆ ಇಲ್ಲಿ. ಆಗಲೇ ಮೋಯದ ವಿಷಯ ನಾನು ಮಾತಾಡಿದೆ. ಹಾಗೆ ಕೆಲವು ಸಣ್ಣ ಸಣ್ಣ ವರ್ಗದವರಿದ್ದಾರೆ. ಈಗ ಇವರು ಯಾರು ದೇವಾಂಗ, ಮಲಯಾಳದಿಂದ ಬಂದವರು, ಅವ್ರದ್ದೊಂದು ಭಾಷೆ ಸ್ವಲ್ಪ ಬೇರೆಯೂ ಇರಬಹುದು. ಸಿಂಧಿ, ಹೌದು, ಗುಜರಾತಿ, ರಾಜಸ್ಥಾನಿ, ಸೌರಾಷ್ಟ್ರ, ಹೌದು, ಈ 4 ಭಾಷೆಗಳು ನಮಗೆ ಅಷ್ಟು ಪ್ರಭೇದ ಗೊತ್ತಿಲ್ಲ. ಅವು ಈಗಲೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇವೆ. ಮತ್ತು ಬಹುಶಃ ಅಲ್ಲಿಯ ಭಾಷೆಗಳಿಗಿಂತ ನಾನು ಕಂಡ ಹಾಗೆ ಈಗ ಕಚ್ಚಿ, ಸೌರಾಷ್ಟ್ರಿ, ಗುಜರಾತಿ ಭಾಷೆಯ ಸ್ವರೂಪಕ್ಕಿಂತ ಇಲ್ಲಿದು ಕೆಲವು ಹಳತು ಇರಬಹುದು. ಈಗ ಮಂಗಳೂರಲ್ಲಿ ಸಿಂಧಿಗಳು ಎಷ್ಟಿರ್ಬೋದು? ಸ್ವಲ್ಪ, ಒಂದು 50 ಫ್ಯಾಮಿಲೀಸ್ ಇರ್ಬೋದು. ಆದ್ರೂ ಸಿಂಧಿ ಉಳ್ಕೊಂಡಿದೆ. ಗುಜರಾತಿಗಳು ಅದಕ್ಕಿಂತ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಅವರಿರುವುದು ಉಡುಪಿ, ಕುಂದಾಪುರ, ಮಂಗಳೂರು 3 ಕಡೆ. ಗುಜರಾತಿ ಅವರದ್ದಾದ ಭಾಷೆ ಉಳ್ಕೊಂಡಿದೆ. ಅದು ಉಳಿಲಿಕ್ಕೆ ಬಹುಶಃ ನಾವು ಹೆಮ್ಮೆ ಪಟ್ಟು ಹೇಳ್ಬಹುದಾದ್ರೆ ಇಲ್ಲಿ ಆಗಲೇ ಇದ್ದಂತಹ ಬಹುಭಾಷಿಕ ಸನ್ನಿವೇಶ ಉಂಟಲ್ಲ, ಮಲ್ಟಿಲಿಂಗ್ವಲ್ ಕಾಂಟ್ಯಾಕ್ಟ್ ಸಿಚುವೇಶನ್, ಅದು ಅವರಿಗೆ ಪ್ರಚೋದನೆ, ಸಹಾಯ, ಪ್ರೇರಣೆ ಕೊಟ್ಟಿರಬಹುದು ಅಂತ ನನ್ನ ಭಾವ. ಖಂಡಿತ ಖಂಡಿತ ಖಂಡಿತ. ಆದ್ರಿಂದ ಈ ಭಾಷೆಗಳ ಸಂರಕ್ಷಣೆ ಅಥವಾ ಬಳಕೆಯ ಉಳಿಕೆ ಅಂತ ಹೇಳುವ, ಅದು ಈ ಭಾಷೆಗಳನ್ನು ಉಳಿಸುವುದು ಮಾತ್ರ ಅಲ್ಲ, ಪರಿಸರದಲ್ಲಿರುವ ಅನ್ಯ ಭಾಷೆಗಳು ಅಂದರೆ ಅನ್ಯ ವರ್ಗದ ಭಾಷೆಗಳು ಅವರಿಗೂ ತಮ್ಮ ಭಾಷೆ ಉಳಿಸಲಿಕ್ಕೆ ಒಂದು ವಾತಾವರಣ. ನಾವು ಇದೇ ಭಾಷೆ ಮಾತಾಡಬೇಕು ಅಂತ ಏನಿಲ್ಲ. ಅಂಗಡಿಯಲ್ಲಿ ಕೊಂಕಣಿ, ಕೂಡಲೇ ತುಳು, ಬಸಳೆ, ಅಲ್ಲಿ ಈ ಒಂದು ಕಲ್ಚರಲ್ ಸಿಚುವೇಶನ್, ಸಾಂಸ್ಕೃತಿಕ ಸನ್ನಿವೇಶ ಏಕಭಾಷಿಕತೆಗೆ ಹೋಗುವುದನ್ನು ತಡೀತದೆ. ಇಟ್ ಸ್ಟಾಪ್ಸ್. ಮತ್ತು ಬಹುಭಾಷಿಕತೆ ಉಳಿಸುವಿಕೆಗೆ ಖುಷಿ ಪಡ್ತೇವೆ. ಈಗ ನೋಡಿ, ಕೊಂಕಣಿ ಭಾಷಿಗರು ತುಳು ಕನ್ನಡ ಮಾತಾಡೋದು ನಾವು ಒಂದು ವಿಚಿತ್ರ ಒಂದು ಸಂತೋಷವನ್ನು ಅನುಭವಿಸ್ತೇವೆ. ಅದನ್ನು ಕೊಂಕಣಿಯವರೇ ಎಂಜಾಯ್ ಮಾಡ್ತಾರೆ. ಗುಜರಾತಿಯವರು ಕನ್ನಡ ಮಾತಾಡೋದು ಒಂದು ವಿಚಿತ್ರ ಇದೆ. ಅದು ಅಂದರೆ ಆ ಬದುಕು, ಚಿಂತನಾ ಸ್ವರೂಪ ಹೆಚ್ಚು ಸಮೃದ್ಧವಾಗುವುದು ಕೂಡ ಅಂತರ್ಭಾಷೆಯ ಇದರಲ್ಲಿ. ಇಂಟರ್ ಲ್ಯಾಂಗ್ವೇಜ್ ಜೋಕುಗಳು ಎಷ್ಟೂ ಇದೆ ನಮ್ಮ ಪ್ರದೇಶದಲ್ಲಿ. ಯಾವ ಪ್ರದೇಶಕ್ಕೂ ಈ ಭಾಗ್ಯ ಇಲ್ಲ. ನಿಮಗೆ ಸರಳವಾಗಿ ಹೇಳುವುದಾದ್ರೆ ಗುರಿ, ತುಳುವಿನಲ್ಲಿ ಗುರಿ ಅಂದರೆ ಹೊಂಡ, ಕನ್ನಡದಲ್ಲಿ ಉದ್ದೇಶ, ಲಕ್ಷ್ಯ ಅಂತ. ನಿಮ್ಮ ಉದ್ಧಾರವೇ ನಮ್ಮ ಗುರಿ ಅಂತ ರಾಜಕಾರಣಿ ಹೇಳ್ತಾನೆ ಅಂತ ಹೇಳುವಾಗ ಒಂದು ತಮಾಷೆ ಉಂಟಾಗ್ತದೆ ಅಲ್ಲಿ. ಈ ರೀತಿಯ ವಿನೋದಗಳು, ಅದು ಬರೇ ವಿನೋದ ಅಲ್ಲ, ಅದೊಂದು ಸಾಂಸ್ಕೃತಿಕ ಡೈಲೆಕ್ಟಿಕಲ್ ಕೂಡ ಇದೆ. ಡೈಲೆಕ್ಟಿಕಲ್ ತಮಾಷೆಯ ಸಂದರ್ಭಗಳಿವೆ. ಈಗ ಕೇರಳದ ಕೊಚ್ಚಿ ಕೊಂಕಣಿ ಮಾತನಾಡುವ ಕೆಲವೊಂದು ಶಬ್ದಗಳು ನಮ್ಮಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದ, ನಾವು ಗೋವಾದ ಭಾಷೆ, ನಾವೀಗ ಹೊರಗೆ ಹೊರಟೆ ನಾನು ಅಂತ ಹೇಳಿದ್ರೆ ನಾನು ಬಾಯ್ ಸರ್ಲೋ ಅಂತ. ಈಗ ಅದೇ ಗೋವಾದಲ್ಲಿ ಹೋದ್ರೆ ಬಾಯರ್ ಪಡ್ಲೋ ಅಂತ ಹೇಳಿದ್ರೆ ಸತ್ತೋದ ಅಂತ. ಹೌದು. ಅದೇ ಕ್ಯಾಥಲಿಕ್ರಲ್ಲಿ ಸರ್ಲೋ ಅಂತ ಹೇಳಿದ್ರೆ ನಾವು ಮೆಲ್ಲೋ ಅಂತ ಹೇಳ್ತೇವೆ. ಅದೇ ಈಗ ಇಲ್ಲಿ ಕೇರಳದಲ್ಲಿ ಅವರು ಶಿಲ್ಪಗಳಲ್ಲಿ ಸಾರವೇತ ಅಂತ ಹೇಳಿದ್ರೆ ಮುಂದುವರಿದ್ರೆ ಮುಂದೂಡಲ್ಪಡುವುದು ಅಷ್ಟೇ, ಸಾಯುದಲ್ಲ. ಕೇರಳದಲ್ಲಿ ಕೊಚ್ಚಿಯಲ್ಲಿ ಸುಮ್ಮನೆ ಮಲಗಿದ್ದಾನೆ ಅಂತ ಹೇಳಲಿಕ್ಕೆ ಮೋರ್ನ್ ಪಳ್ಳ ಅಂತ ಹೇಳ್ತಾರೆ. ಮೋರ್ನ್ ಪಳ್ಳ ಮಲಗಿದ್ದಾನೆ ಅಂತ ಹೇಳಲಿಕ್ಕೆ ಮೋರ್ನ್ ಪಳ್ಳ ಅಂದ್ರೆ ತಮಾಷೆಯ ಸಂದರ್ಭದಲ್ಲಿ ಇರ್ಬೋದು, ಅದು ಚೇಂಜ್ ಆದದ್ದು. ಸೊ ಹೀಗೆ ಒಂದು ಇಂಟರ್ ಡೈಲೆಕ್ಟಿಕಲ್ ಕೂಡ ತಮಾಷೆ. ಹವ್ಯಕ ಭಾಷೆಯಲ್ಲಿ ನೋಡಿ, ಮಲಗಿದ್ದಾನೆ, ನಮ್ಮಲ್ಲಿ ಮಲಗಿದ್ದಾನೆ ಅಂದರೆ ಸುಮ್ಮನೆ ಲೈಂಗ್ ಡೌನ್ ಅಂತಲೂ ಅರ್ಧಬಹುದು, ಸ್ಲೀಪಿಂಗ್ ಅಂತ, ನಿದ್ರೆ ಮಾಡಿದ್ದಾನೆ ಅಂತ. ಹವ್ಯಕರಲ್ಲಿ ಭಾಷೆಯಲ್ಲಿ ನಿದ್ರೆ ಮಾಡಿದ್ದಾನೆ ಅಂತ ಆಗ್ಬೇಕಾದ್ರೆ ಮನೆಗೆ ಹೊರಗಿದ್ದ, ಹೊರಕ್ಕು, ಹೊರಗು ಅನ್ನೋದಕ್ಕೆ ಅರ್ಥ ಅದುವೇ ಹೊರಗುವುದೇ, ಆದರೆ ಹೊರಕ್ಕು ಅನ್ನೋದಕ್ಕೆ ಅಲ್ಲಿ ನಿದ್ರೆ ಎಂಬ ಅರ್ಥ. ನಮ್ಮಲ್ಲಿ ಆಡ್ಸರ್ಲ ಅಂತ ಹೇಳ್ತೇವೆ. ಆಡ್ಸರ್ತ ಅಂತ ಹೇಳಿದ್ರೆ ನಾನು ಸ್ವಲ್ಪ ಹೊರಗ್ತೇನೆ ಅಂತ. ಹೌದು, ಆಡ್ಸರ್ತ. ಹೌದು, ಸರವೇ ಆದ್ರೆ ಅಡ್ಡ ಬೀಳುದು, ಅಡ್ಡ ಆಗುವುದು ಅಂತಲೂ ಕೆಲವು ಕಡೆ ಉಂಟು ನೋಡಿ. ಅದೊಂದು ಸಣ್ಣ ನಿದ್ರೆಗೆ ಸ್ವಲ್ಪ ಅಡ್ಡ ಆಗ್ತೇನೆ, ಮಾಮ ಕುಕ್ಷಿ ಅಂತ ಹೇಳಿದಾಗ. ಈ ಶೇಡ್ಸ್ ಆಫ್ ಮೀನಿಂಗ್ ಜೋಕು, ಇದು ಇಂಟರ್ ಡೈಲೆಕ್ಟಲ್ ಉಪಭಾಷೆಗಳ ಒಳಗೆ ಮತ್ತು ಸ್ವತಂತ್ರ ಭಾಷೆಗಳ ಒಳಗೆ, ತೀರಾ ಭಿನ್ನವಾದ ಭಾಷೆಗಳ ಒಳಗೆ ಇರುವ ಸಂಬಂಧ ಉಂಟು. ಅದೇ ಒಂದು ಕೆಲಿಡೋಸ್ಕೋಪ್ ಅಥವಾ ಒಂದು ಕಾಮನ ಬಿಲ್ಲಿನಾಗೆ ಬಹಳ ಸೌಂದರ್ಯಯುತವಾದಂತಹ ಒಂದು, ಅದು ಬೇರೆ ಭಾಷಿಕರಿಗೆ, ಬೇರೆ ಒಂದೇ ಭಾಷೆ ಹೆಚ್ಚು ಬಳಕೆಯಲ್ಲಿರುವ ಪ್ರದೇಶದವರಿಗೆ ಈ ನಶಿಬಿಲ್ಲ ಅಂತ ಹೇಳ್ತೇನೆ ನಾನು. ಖಂಡಿತ.
ಸೊ ಇವತ್ತು ನಾವು ಬಹಳಷ್ಟು ವಿಷಯದಲ್ಲಿ ಭಾಷೆಗಳ ಬಗ್ಗೆ, ಹಲವಾರು ಪ್ರಭೇದಗಳ ಬಗ್ಗೆ, ಇನ್ನಷ್ಟು ನನ್ನದು ಕೇವಲ ಕುತೂಹಲ, ಹಲವಾರು ಪ್ರಭೇದಗಳ ಬಗ್ಗೆ ನಾವು ಉಲ್ಲೇಖ ಮಾಡಲಿಲ್ಲ. ಕುಡುಬಿಗಳಾಗಿರ್ಬೋದು, ಕಾರ್ವಿ ತುಂಬಾ ಇದೆ ಇರ್ಬೋದು, ಅಥವಾ ಬೇರೆ ಭಾಷೆ ಅನೇಕ ವಿಷಯಗಳು, ಅನೇಕ ಪ್ರಭೇದಗಳಿರ್ಬೋದು. ತುಳುವಿನ ಭಾಷೆ ಇದೊಂದು ಒಂದು ಲೈಟ್ ಹಾರ್ಟೆಡ್ ಚರ್ಚೆ, ಒಂದು ಸಂವಾದ. ಅದೇ ನೋಡಿ, ಈಗ ತೀರಾ ಹೋಗುವಂತ ಭಾಷೆ ಕೊರಗ ಭಾಷೆ ಅಂತದ್ದು, ಅದು ಕೂಡ ಎಂಡೇಂಜರ್ಡ್. ಒಂದು ತುಂಬಾ ಎಂಡೇಂಜರ್ಡ್. ಆದರೆ ಅವರು ಹೊರಗೆ ಮಾತಾಡುವುದೂ ಇಲ್ಲ. ಅದರ ವೊಕ್ಯಾಬ್ಯುಲರಿಯೇ ಈಗ ಒಂದು 2-3 ಸಾವಿರ ಶಬ್ದಗಳಿಗೆ ಇಳಿದಿರಬಹುದು. ಅವರು ತುಳುವಿನಿಂದ ಹೆಚ್ಚು ಹತ್ತಿರದಲ್ಲಿರುವ ಭಾಷೆ, ಹತ್ತಿರದ ಭಾಷೆ, ಅದೊಂದು ಬೇರೆ ಕೇಸ್ ಅದು. ಹೌದು. ಸೊ ಹೀಗೆ ನಾವು ಹಲವಾರು ಭಾಷೆಗಳ ಬಗ್ಗೆ, ಪ್ರಭೇದಗಳ ಬಗ್ಗೆ ನಾವು ಸಂವಾದ ಮಾಡಿದ್ವಿ. ಒಂದು ಸುಂದರವಾದ ಒಂದು ಚರ್ಚೆ ನಿರ್ಮಾಣ ಆಯಿತು ಇಲ್ಲಿ. ಈ ಸಂದರ್ಭದಲ್ಲಿ ಈ ಚರ್ಚೆಗಳು ಆದಷ್ಟು ಹೆಚ್ಚು, ನೀವು ಹೇಳಿದ ಉಲ್ಲೇಖ ಮಾಡಿದ ಹಲವಾರು ಭಾಷೆಗಳನ್ನು ನನಗೆ ಈಗ ಆಸಕ್ತಿ ಮೂಡಿದೆ. ಸೌರಾಷ್ಟ್ರ ಭಾಷೆ ನಾನು ಇಂಟರ್ನೆಟ್ ಅಲ್ಲಿ ಕೇಳ್ತಾ ಇದ್ದೆ. ಸೌರಾಷ್ಟ್ರಕ್ಕೂ ರಾಜಾಪುರ ಸಾರಸ್ವತರು ಮಾತಾಡುವ ಭಾಷೆಗೂ ಅಥವಾ ಚಿತ್ಪಾವನೆ ಒಂದು ಸ್ವಲ್ಪ ಸಾಮ್ಯ. ಕಚ್ಚಿ ಮತ್ತು ಸೌರಾಷ್ಟ್ರಿಗೂ ಚಿತ್ಪಾವನೆಗೆ ಸಂಬಂಧ ಇದೆ. ಅದರಲ್ಲಿ ನಮ್ಮ ಮೈಗ್ರೇಷನ್ ಹಿಸ್ಟ್ರಿ ಕೂಡ ಇರ್ಬೋದು. ಸೊ ಈಗ ಸೌರಾಷ್ಟ್ರ ಮಾತನಾಡೋರು ಮಂಗಳೂರಿನಲ್ಲಿ ಇದ್ರೆ ಅವರನ್ನು ಕರ್ಕೊಂಡು ಬಂದು ನಾವು ಮಾತಾಡಬೇಕು, ಸಿಂಧಿ ಅವರನ್ನು ಕರ್ಕೊಂಡು ಬಂದು ಮಾತಾಡಬೇಕು. ಈ ಒಂದು ಕುತೂಹಲ ನನಗೆ. ಅದೇ ಮರಾಠಿ ಬಗ್ಗೆ ನಾನು ಹೇಳ್ತೇನೆ. ಈಗ ಮಹಾರಾಷ್ಟ್ರದವರು ಅಧ್ಯಯನ ಮಾಡಬೇಕಾದ್ರೆ ಇವತ್ತು ಹೌದು, ಚಿತ್ಪಾವನೆಯ ಮಟ್ಟಿಗೆ ಅವರಿಗೆ ಸೋರ್ಸ್ ಅಲ್ಲಿಲ್ಲ. ಮಾಳದಲ್ಲಿ ಬರಬೇಕಿಲ್ಲ, ಮಾಳಕ್ಕೆ ಬರಬೇಕು. ರತ್ನಾಗಿರಿಯಲ್ಲಿ ಚಿತ್ಪಾವನರಿಗೆ ಬೇರೆ ಭಾಷೆ ಇತ್ತು ಅಂತ ಚಿತ್ಪಾವನರಿಗೆ ಗೊತ್ತಿಲ್ಲ. ಹಾಗೆ ತಂಜಾವರಿ ಅಂತ ಒಂದು ಮರಾಠಿ ಇದೆ, ಅದು ತಮಿಳ ಪ್ರಭಾವಿತ. ಆದರೆ ಶಿವಕಾಲೀನ ಅಂತ ಹೇಳುದು, ಶಿವಾಜಿ ಕಾಲದ ಭಾಷೆಯ ಅನೇಕ ಯೂಸೇಜಸ್ ಅಲ್ಲಿ ಉಳ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಇಲ್ಲ. ಈಗ ಸಂಕೇತಿಗಳ ಭಾಷೆ ಇರ್ಬೋದು, ಸಂಕೇತಿಗಳದ್ದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್. ಬಹಳ ಸುಂದರವಾದ ಕೆಲಸ ಮಾಡಿದ್ದಾರೆ ಅವರು. ಇಡೀ ಅವರ ಸಮುದಾಯದ ಬಗ್ಗೆ, ಸಂಕೇತಿಗಳ ಸಮುದಾಯ ಬಹಳ ಸುಂದರವಾದ ಕೆಲಸ ಮಾಡಿದ್ದಾರೆ. ಸೊ ಹೀಗೆ ನಮ್ಮ ಪ್ರದೇಶದಲ್ಲಿ ಕೂಡ ಇನ್ನಷ್ಟು ಈ ಥರದ ಚರ್ಚೆಗಳು ಆರೋಗ್ಯಕರವಾಗಿ ಆಗಬೇಕು. ನಾವು ಮಾತಾಡಬೇಕು, ಕೂತ್ಕೊಂಡು ಭಾಷೆಗಳ ಬಗ್ಗೆ ಚರ್ಚೆ ಆಗಬೇಕು. ಆದಾಗ ಮಾತ್ರ ಇದು ಬಹಳ ಹೆಚ್ಚು ತಜ್ಞರಲ್ಲದವರು ಮಾತಾಡಬೇಕು. ಸೊ ಹೀಗೆ ಒಂದು ಉದ್ದೇಶ ಇಟ್ಕೊಂಡು ನಾವು ಇದೊಂದು ಸಣ್ಣ ಚರ್ಚೆ ಮಾಡಿದ್ವಿ. ಒಳ್ಳೆ. ಮತ್ತೆ ಈ ಫೋರಂ ಕೂಡ ಈಗ ನಾವು ತೀರಾ ಅಕಾಡೆಮಿಕ್ ಅಂತ ಹೇಳುವ, ಕೇವಲ ಶೈಕ್ಷಣಿಕ ಸಂಶೋಧನಾತ್ಮಕ ದೃಷ್ಟಿಗಿಂತ ಭಿನ್ನವಾದ ಅನೌಪಚಾರಿಕ ಇನ್ಫಾರ್ಮಲ್ ಚರ್ಚೆಗಳ ಮೂಲಕ ಈ ಭಾಷೆ ಉಳಿಸುವಿಕೆ ಮತ್ತು ಅಧ್ಯಯನ ಅರ್ಥೈಸುವಿಕೆಗೆ ಹೆಚ್ಚು ಪ್ರಯೋಜನ ಆಗಬಹುದು. ಸೊ ಇಷ್ಟೊತ್ತು ತಾವು ತಮ್ಮ ಸಮಯವನ್ನು ನಮ್ಗೆ ಕೊಟ್ರಿ. ಬಹಳ ಸುಂದರವಾದ, ಸ್ವಾದಿಷ್ಟಕರವಾದ ಒಂದು ಚರ್ಚೆ ಅಥವಾ ಒಂದು ಮಾತುಕತೆ ನಡೀತು. ಇದಕ್ಕೆ ತಮಗೆ ನಾನು ಬಹಳ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು. ವಿಶ್ವ ಕೊಂಕಣಿ ಕೇಂದ್ರಕ್ಕೆ ಬರುವುದು ವಿಶೇಷವಾಗಿ ಇತ್ತೀಚೆಗೆ ನಮ್ಮನ್ನು ಅಗಲಿದ, ನಮ್ಮೊಟ್ಟಿಗೆ ಇರಬೇಕಾಗಿದ್ದ, ನಾವು ದಿವಂಗತ ಅಂತ ಹೇಳಲಿಕ್ಕೆ ನಾವು ಕಷ್ಟಪಡುವಂಥ ಬತ್ತಿ ವಾಮನ ಶೆಣೆಯವರ ಪುಣ್ಯಭೂಮಿ. ನಾನಿದನ್ನು ವಾಮನ ವನ ಅಂತ ಹೇಳಿ, ಈ ವಾಮನ ವನಕ್ಕೆ ಬರುವುದು ನಮಗೆ ಯಾವಾಗಲೂ ಒಂದು ಸಂತೋಷದ ಪುಣ್ಯ ಕಾರ್ಯ. ಅವರ ನೆನಪಿನಲ್ಲಿಯೂ ವಿಶ್ವ ಕೊಂಕಣಿ ಕೇಂದ್ರದ ವ್ಯಾಪಕವಾದ ಉದ್ದೇಶದ ದೃಷ್ಟಿಯಿಂದಲೂ ಈ ಸಂವಾದಗಳು ಮುಂದುವರಿಯಲಿ, ಸಫಲವಾಗಲಿ ಹೇಳ್ತಾ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಸೊ ಇಷ್ಟೊತ್ತು ನಮ್ಮ ಈ ಸಣ್ಣ ಕಾರ್ಯಕ್ರಮವನ್ನು ನೋಡಿದ ನಿಮಗೆಲ್ಲ ಧನ್ಯವಾದಗಳು. ಇನ್ನು ಮುಂದಕ್ಕೂ ಕೂಡ ಈ ಥರದ ಚರ್ಚೆಗಳು ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಆಗುವುದನ್ನು ದಯವಿಟ್ಟು ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ.